ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮಾತ ಮೋಕೆಡೆ ಎದ್ಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಿನ ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಪುಗರ್ತದ ಸಾಮಾಜಿಕ ಧಾರ್ಮಿಕ ಸೇವಾ ಸಂಸ್ಥೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದು ಗುರು ಪೂರ್ಣಿಮದ ಅಂಗವಾದ ವರ್ಷಂಪ್ರತಿ ನಡಪವನ ಗುರುವಂದನಾ ಕಾರ್ಯಕ್ರಮವಾದ ಈ ಸರ್ತಿ ಹಿರಿಯ ನಾಟಿ ವೈದ್ಯರು ಪಾವೂರು ಭಂಡಾರ ಮನೆ ಉಗ್ಗಪ್ಪ ಪೂಜಾರ್ಲಿಗೆ ಗುರುವಂದನೆಯನ್ನು ಪಜೀರು ಬೀಜಗುರು ಗೋವನಿತಾಶೇಡ್ ಐತಾರ ಕಾಂಡೆ ನಡಪಾಯರು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದು ಗುರುವಂದನೆ ಕಾರ್ಯಕ್ರಮನು ಪಜೀರು ಬೀಜಗುರಿ ಗೋವನಿತಾಶ್ರಮಡ್ ಐತಾರ ನಡಪಾಯರು. ಈ ಸರ್ತಿ ಹಿರಿಯ ನಾಟಿ ವೈದ್ಯರು ಪಾವೂರು ಭಂಡಾರ ಮನೆ ಉಗ್ಗಪ್ಪ ಪೂಜಾರಿಲಿಗೆ ಗುರುವಂದನೆಯನ್ನು ಸಂದಾಯರು. ಭಾಗ್ಯ ಇದು ಭಾಗ್ಯವಯ್ಯ ಎನ್ನುವ ಹಾಗೆ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. ಉಗ್ಗಪ್ಪ ಪೂಜಾರಿ ಅನೇಕ ವ್ಯಕ್ತಿಗಳಿಗೆ ನಾಟಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿ ಅನೇಕ ರೋಗಗಳನ್ನು ನಿವಾರಣೆ ಮಾಡಿದಂಥ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅವರಿಗೆ ಸನ್ಮಾನವನ್ನು ನೀಡುವಂಥದ್ದು ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಒಂದು ಸಂತೋಷದ ವಿಚಾರ ಅಂತ ಹೇಳ್ತಾ ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಸನ್ಮಾನ್ಯ ಶ್ರೀ ಸತೀಶ್ ಕುಂಪಳ, ಹರಿಯಪ್ಪ ಪೂಜಾರಿ, ಅದೇ ರೀತಿ ಆನಂದ್ ಕೆ ಗೋಳಿ ಅವರ ದಿವ್ಯ ಹಸ್ತದಲ್ಲಿ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೋಟು ಇದರ ವತಿಯಿಂದ ನಡೆಯುವಂತಹ 2024ನೇ ವರ್ಷದ ಗುರುವಂದನಾ ಕಾರ್ಯಕ್ರಮ ಇದೀಗ ಸಂಪನ್ನಗೊಳ್ಳುತ್ತಾ ಇದೆ. ಅವರು ನೀಡಿದಂತಹ ಸೇವೆ ನಿರಂತರವಾಗಿ ನಿತ್ಯ ನಿರಂತರವಾಗಿ ಇರಲಿ ಎನ್ನುವಂತಹ ಸದುದ್ದೇಶದಿಂದ ತಮ್ಮ ಜೀವನದಲ್ಲಿ ಕೂಡ ಗುರುವಂದನೆಯನ್ನು ಸ್ವೀಕಾರ ಮಲ್ತೊಂಡಿನ ಉಗ್ಗಪ್ಪ ಪೂಜಾರಿಲು ಪ್ರಾಮಾಣಿಕವಾದ ಯಾನ ಮಲ್ತೊಂದಿಪ್ಪುನ ಬೇಲೆಗೆ ಎನ್ನ ಕುಟುಂಬದ ಸಹಕಾರ ಬೊಕ್ಕ ಜನಕ್ಲೆನ ಪ್ರೋತ್ಸಾಹ ತಿಕ್ಕಿನವು ಎನ್ನ ಪುಣ್ಯ ಪಂಡದ ತೆರಪಾಯರು. ಅಭಿನಂದನೆಯನ್ನು ಸಲ್ಲಿಸದು ನಾಟಿ ವೈದ್ಯ ಪನ್ಪುನ ಉದಾಹರಣೆ ಏನಾರ್ದು ವೈದ್ಯನ ಹತ್ತು ಈ ಸಮಾಜ ಐನು ಎತ್ತರಗು ಕೊನೆಯರ್ನಿಕ್ಲು ಪೂರ ಸಮಾಜದಕ್ಲು ನಾನಾ ಕೋಡಿ ಜನಲೆತ್ತದು ಐನು ಪ್ರಚಾರ ಮಲ್ತದು ನಿಖಿಲೆಡ್ದಾತ್ರ ಈ ನಾಟಿ ವೈದ್ಯಕೀಯ ಇನ್ನು ರಾಜ್ಯೋಡು ದೇಶೋಡು ಬೇತೆ ದೇಶೋಡ್ಲ ಪ್ರಸಿದ್ಧ ಬೈದಿಂದ ಅವು ನಿಖಿಲೆಡ್ದು ಮಾತ್ರ ಅಂಚನೆ ಯಾನು ಆ ನಾಟಿ ವೈದ್ಯನ ದುಂಬುಕೊಂಡು ನೋಡ್ದಂಡ ಎನ್ನ ಇಲ್ಲಾಲ ಎನ್ನ ಧರ್ಮಪತ್ನಿ ಜೋಕುಲು ಮರ್ಮಲು ಪುಲ್ಯಲ್ಲು ಮಾತಾಯ್ಕು ಕೈ ಜೋಡಿಸೋದು ಇತ್ತಿನಟ್ಟು ಮಾತ್ರ ಹಿಂಗೆ ಕೈನ ಕೊನೆಯರ ಸಾಧ್ಯ ಆತನು ಅಂಚಾನಗ ನನ್ನ ಮಿತ್ತುಗಳ ನಿಖಲ್ನ ಈ ಪ್ರೀತಿದ ಒಂಜಿ ಸನ್ಮಾನದ ಅವು ಏನನು ಎತ್ತರಗೂ ಕೊಂದು ಹೋಯಾರ ಹೆಂಗೆ ಪ್ರೇರಣೆ ಕೊರ್ಪುಣಿ ಪಂಡದು ಯಾನ ಇನ್ನೆಂತೋನೆ ಅಂಚನೆ ಈ ಸನ್ಮಾನನು ಎನ್ನ ಆರಾಧ್ಯ ದೇವರಿಗೆ ರಾಧಾಕೃಷ್ಣ ಧನವಂತರಿ ದೇವರಿಗಳ ಅಂಚನೆ ಮೂಲು ಸೇರಿದ ನಿಖಿಲೆಗೆ ಮಾತನೆತ್ತ ಈ ಸನ್ಮಾನದ ಗೌರವವನ್ನು ಸಮರ್ಪಣೆ ಮಲ್ಪುವೆ. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಪಾತೆರೊಂದು ಗುರು ಹಿರಿಯರಿಗೆ ಗೌರವ ಕೊರ್ಪುನವು ಹಿಂದೂ ಧರ್ಮದ ಶ್ರೇಷ್ಠ ಪದ್ಧತಿ. ಭಗತ್ ಸಿಂಗ್ ಪ್ರತಿಷ್ಠಾನದ ಸದಸ್ಯರು ಇಂದಿನ ಗುರುವಂದನೆ ಕಾರ್ಯಕ್ರಮದ ಮುಖೇನ ಅರ್ಥಪೂರ್ಣವಾದ ಪಾಲಿಸಾದ ಪರೊಂದಿಪ್ಪುನವು ಶ್ಲಾಘನೀಯ ಪಂಡದು ಮೆಚ್ಚುಗೆದ ಪಾತೆರ ಪಂಡರು. ಎಂಗ್ಳು ವಿಶೇಷವಾದ ವೈಯಕ್ತಿಕವಾದ ಮಸ್ತ್ ಸಂತೋಷ ಅಂದರೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪ್ರತಿ ವರ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಚಿನ ಸೌಭಾಗ್ಯ ಎಂಕ್ಲಿಗೆ ಆಪಲ ಜೀವನ ನಕ್ಲು ಬಕ ಮಾತ ಆತ್ಮೀಯ ಮಿತ್ರರ ನಕ್ಲು ಮಾತ ಕೊರ್ಪೇರು ಒಂಜಿ ಎಡ್ಡೆ ತಂಡ ಅದು ಒಂಜಿ ಎಡ್ಡೆ ರೀತಿದ ಕೆಲಸ ಕಾರ್ಯಗಳು ಮಲ್ತಂಡ ಸಮಾಜಲ ನಮ್ಮನ್ನು ಒಪ್ಪಿನ ಪನ್ಪನೇನು ಭಗತ್ ಸಿಂಗ್ ಸಮಾಜದ ತೋಜಾದು ಕೊರ್ತುಂಡು. ಇನಿ ಗುರುಪೂರ್ಣಿಮೆದ ಪುಣ್ಯ ದಿನ ತಾನು ಇಂಚಿತ್ತಿನ ಒಂಜಿ ಸನ್ಮಾನ ಮಲ್ಪನಂಚಿನ ಅಭಿನಂದನೆ ಮಲ್ಪನಂಚಿನ ಗುರುಕುಲೆಗೆ ಗೌರವ ಕೊರ್ಪನಂಚಿನ ಇನ್ನು ಸಮಾಜದ ಗುರುಕುಲೆಗೆ ಯಾಪ ಗೌರವ ಕೊರ್ಪೇರಿ ಹಿರಿಯಕ್ಲೆಗೆ ಯಾಪ ಗೌರವ ಕೊರ್ಪೇರಿ ಆ ಸಂಘಟನೆ ದುಂಬಗ ಪೋಪುನ ಎತ್ತರೆತ್ತರಾಗ ಬೆಳಪುನ ಪನ್ಪನ ಸಂಗತಿಲೇನು ಸಮಾಜದ ಮಸ್ತ್ ಸಂಘಟನೆ ತೋಜಾವನಂಚಿನ ಕೆಲಸ ನಿರಂತರ ಆತನು. ಈ ಒಂಜಿ ಸಂದರ್ಭ ಎನ್ನ ವೈಯಕ್ತಿಕವಾದಲ ಒಗ್ಗಪ್ಪ ಪೂಜಾರ್ಲು ಬಕಾರ್ನದ ಶ್ರೀಮದ್ ಧರ್ಮಪತ್ನಿಗೆ ಅತ್ಯಂತ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಾದ ಅರೆಗೆ ನನಾತ್ ವರ್ಷ
ಈ ಒಂಜಿ ನಾಟಿ ವೈದ್ಯ ಬೊಕ್ಕ ಆಧ್ಯಾತ್ಮಿಕ ಚಿಂತನೆದ ಕೆಲಸ ಕಾರ್ಯ ಮಲ್ಪೆರೆ ದೇವರ ಶ್ರೀಕೃಷ್ಣ ಪರಮಾತ್ಮೆ ಸರ್ವಶಕ್ತಿನ್ಲ ಕೊರಡಾರಿಗೆ ಆರೋಗ್ಯ ಆಯುಷ್ಯ ಕೊರಡಂದು ಈ ಸಂದರ್ಭದ ಪ್ರಾರ್ಥನೆ ಮಲ್ತಂದು ದೇಲಕಟ್ಟೆ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪಾತೆರೊಂದು ಜಗತ್ತಡು ಗುರುಸ್ಥಾನಡು ಉಪ್ಪುನ ವ್ಯಾಸ ಮಹರ್ಷಿಲೇನ ಪುಟ್ಟನ ದಿನ ಗುರು ಪೂರ್ಣಿಮೆ ಅಂಗವಾದ ಪ್ರತಿಷ್ಠಾನ ಹಿರಿಯರಿಗೆ ಗೌರವ ಕೊರ್ಪುನವು ಎಡ್ಡೆ ಬೇಲೆ ಪಂಡದ ತೆರಪಾಯಿರು. ಆಯುರ್ವೇದದಲ್ಲಿ ಯಾವುದೇ ಒಂದು ರೋಗ ರುಜಿನಗಳು ಬಂದಾಗ ಅದನ್ನು ಬುಡ ಸಮೇತ ತೆಗೆಯುವಂಥ ಸಾಮರ್ಥ್ಯ ಆಯುರ್ವೇದಕ್ಕೆ ಇದೆ ಎಂಬುದನ್ನು ತೋರಿಸಿಕೊಟ್ಟವರು ಕೂಡ ನಮ್ಮ ಉಗ್ಗಪ್ಪ ಪೂಜಾರಿಯವರು. ಅಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಗುರು ಪೂರ್ಣಿಮೆ ಸಂದರ್ಭದಲ್ಲಿ ನಾವು ಅವರನ್ನು ಅಭಿನಂದಿಸುವಂಥದ್ದು ಇದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಒಂದು ಹೆಮ್ಮೆಯ ಗರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಉಗ್ಗಪ್ಪ ಪೂಜಾರಿಯವರು ನಮ್ಮ ಸತೀಶನ ಹೇಳಿದಂತೆ ಬಹಳ ಸರಳ ಸಜ್ಜನ ವ್ಯಕ್ತಿತ್ವ. ಎಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ರೂ ಕೂಡ ಓಡಿ ಬಂದು ದಾನರವನ್ನ ಹೆಂಚೋಳರಂತ ಕೇಳುವಂಥ ಒಂದು ಸ್ವಭಾವ ಎಲ್ಲರಲ್ಲೂ ಕೂಡ. ಆ ರೀತಿಯಾದ ಒಬ್ಬ ವ್ಯಕ್ತಿಯನ್ನು ಇನ್ನೋಳಿ ದೇವಂದ ಬೆಟ್ಟ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ಚಂದ್ರಹಾಸ ಪುಂಜ, ಬಿಜೆಪಿದ ಹಿರಿಯರು ಹರಿಯಪ್ಪ ಸಾಲ್ಯಾನ್, ಪ್ರತಿಷ್ಠಾನದ ಗೌರವ ಸಲಹೆಗಾರರು ಆನಂದ ಕೆಎಸ್ ಐಗೋಳಿ, ಗೌರವಾಧ್ಯಕ್ಷರು ರಾಕೇಶ್ ಕುಮಾರ್, ಉಪಾಧ್ಯಕ್ಷರು ಗೋಪಿನಾಥ್ ಬಾಗಂಬಿಲ, ಕೋಶಾಧಿಕಾರಿ ಹರೀಶ್, ಗುರುವಂದನೆ ಸಂಚಾಲಕರು ರಾಜೇಂದ್ರ, ವೃಕ್ಷಾಂಕುರ ರಕ್ಷಾ ಸಂಚಾಲಕರು ಪ್ರಸಾದ್ ಕೊಂಡಾನ, ಪ್ರಮುಖರು ಮೋಹನ್ ಸಾಲ್ಯಾನ್, ದಾಮೋದರ ನಡಾರ್, ರಮೇಶ್ ಸಾಮಾನಿ, ಶರತ್ ಭಂಡಾರಿ, ನವೀನ್ ಏಕೆ, ದೀಕ್ಷಿತ್ ನಿಸರ್ಗ, ಶಿವಾಜಿ ಸುಧಾಕರ್, ಚಂದ್ರಶೇಖರ, ರಾಜೇಶ್, ಗಂಗಾಧರ, ವಿಶ್ವನಾಥ, ಬಿಜೆಪಿ ಕೊನಾಜೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ವಿಜೇತ್, ವೇಣುಗೋಪಾಲ, ಸುಭಾಷ್, ರಾಜೀವಿ ಉಕ್ಕಪ್ಪ ಪೂಜಾರಿ ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಸಾಂಸ್ಕೃತಿಕ ಕಾರ್ಯದರ್ಶಿ ಕೃಷ್ಣ ಸಭೆ ಸುಧಾರಿಕೆ ಮಲ್ತೆರು. ಪ್ರತಿಷ್ಠಾನದ ಅಧ್ಯಕ್ಷರು ಜೀವನ್ ಕುಮಾರ್ ಪ್ರಾಸ್ತಾವಿಕ ಪಾತ್ರ ಪಂಡೇರು. ಪ್ರಧಾನ ಕಾರ್ಯದರ್ಶಿ ಗಣೇಶ್ ಗುರುವಂದನೆ ಪತ್ರ ಓದಿಯರು. ಕಾರ್ಯದರ್ಶಿ ಕಿರಣ್ ಸೊಮ್ಮೆ ಸಂದಾಯರು. ಸುದ್ದಿಗೊಂಜಲ್ಗೆ ಸ್ವಾಗತ. ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯದ ವತಿರ್ದು ಕಾರ್ಗಿಲ್ ದಿವಸ್ ಬೊಳ್ಳಿ ಪರ್ಬದ ಅಂಗವಾದ ಜುಲೈ 25 ತಾರೀಕಿಗೆ ಬೀರಿ ಗಣೇಶ ಮಂದಿರದ ಕೈತಾಳ್ಡು ಅಮರ ಜವಾನ್ ತುಡರು ಬೆಳಗವನ ಮೂಲಕ ಕಾಂಡ 8 ಗಂಟೆ ಹಿಡಿದು ರಾತ್ರಿ 9 ಗಂಟೆ ಮುಟ ಇಡೀ ದಿನದ ಕಾರ್ಯಕ್ರಮವನ್ನು ನಡಪಾಯರ ಉಲ್ಲಾ ಪಂಡದು ನಿವೃತ್ತ ಯೋಧರು ಅಬ್ಬಕ್ಕ ವಲಯ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ವಿಜಯನ್ ಕೆ ಸುದ್ದಿಗೋಷ್ಠಿ ತೆರಿಪಾದರು. ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ವತಿರ್ದು ಕಾರ್ಗಿಲ್ ವಿಜಯ ದಿವಸ್ ಬೊಳ್ಳಿ ಪರ್ಬದ ಅಂಗವಾದ ಜುಲೈ 25 ತಾರೀಕಿಗೆ ಬೀರಿ ಗಣೇಶ ಮಂದಿರದ ಕೈತಳ್ದು ಅಮರ್ ಜವಾನ್ ತುಡರ್ ಬೆಳಗಾವನ ಮೂಲಕ ಕಾಂಡ 8 ರಾತ್ರಿ 9 ಗಂಟೆ ಮುಟ ಕಾರ್ಯಕ್ರಮ ನಡೆಪೆರ ಉಂಡು ಪಂಡದ ಸುದ್ದಿಗೋಷ್ಠಿ ತೆರಿಪಾಯಿನ ನಿವೃತ್ತ ಯೋಧರು ವಿಜಯನ್ ಕೆ ಕಾರ್ಗಿಲ್ ಯುದ್ಧದ ವಿಡಿಯೋ ಪ್ರದರ್ಶನ, ಹುತಾತ್ಮರಾಯಿನ ಯೋಧರ್ನ ಛಾಯಾಚಿತ್ರ ಉಪ್ಪುನ ಟ್ಯಾಬ್ಲೋ, ಸುರುಗು ಬೀರಿ ಜಂಕ್ಷನ್ಗೆ ಶೋಭಾಯಾತ್ರೆ ಮೂಲಕ ಕೊಲ್ಯ ಸಂಘದ ಕಚೇರಿಗೆ ಬರೆಯರುಂಡು. ಕಾರ್ಯಕ್ರಮ ನಡಪುನ ಬೀರಿ ಗಣೇಶ ಮಂದಿರದ ಕೈತಲು ಅಮರ್ ಜವಾನ್ ತುಡರ್ ಬೆಳಗಾವನ ಕಾರ್ಯಕ್ರಮನು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಲ್ಪೆರುಲ್ಲೇರು. ಕುಡ್ಲ ಸೈನಿಕರ ಸಂಘದ ಉಪಾಧ್ಯಕ್ಷರು ಕರ್ನಲ್ ಜಯಚಂದ್ರ ಪುಷ್ಪಾರ್ಚನೆ ಮಲ್ಪೆರುಲ್ಲೇರು. ಅವರದು ಬೊಕ್ಕ ಸಾರ್ವಜನಿಕರಿಗೆ ಪುಷ್ಪಾರ್ಚನೆಗೆ ಅವಕಾಶ ಮಲ್ತುಕೊಲ್ಪ ಪಂಡದು ವಿಜಯನ್ ಕೆ ತೆರಿಪಾಯಿರು. We are creating lot of program during this celebration. This celebration will be held at Biri Junction, just near to that Ganesh Mandira, and this program starts from 7:30 on 26th July 2024 and ended in the evening 09:00 p.m. It have various programs like displaying the procession of tableau, Kargil war tableau, honoring the workforce, that Paura Karmraga like person, and visiting the tableau to the various schools and colleges, and lighting the lamp at Amar Jyoti Jawan. There is a replica over there constructed at Biri Junction. These are the programs we are going to conduct over on 26th July. The 26th July Kargil operation, the entire nation knows, the entire nation waiting to celebrate this program on 26th July. ಸಂಘದ ಗೌರವಾಧ್ಯಕ್ಷರು ವಕೀಲರು ಕೆಸಿ ನಾರಾಯಣ ಸೋಮೇಶ್ವರ ಕಾರ್ಯಕ್ರಮದ ವಿವರ ಕೊರಿಯರು. ಇದರ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ,
ನಮ್ಮ ಈ ಆಸುಪಾಸಿನ ಪ್ರದೇಶದಲ್ಲಿ ಇರುವವರು ಮಂಗಳೂರಿಗೆ ಹೋಗಿ ಕದಿರಿ ಸ್ಮಾರಕದಲ್ಲಿ ಪುಷ್ಪಾರ್ಚನೆ ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ ನಡೆಯೋದು ಬೆಳಿಗ್ಗೆ 8ರಿಂದ 9 ಗಂಟೆವರೆಗೆ. ಸೊ ಆ ಸಂದರ್ಭದಲ್ಲಿ ನಮ್ಮ ಕೋಟೆಕಾರು, ಬೀರಿ, ಉಳ್ಳಾಳ, ಸೋಮೇಶ್ವರ, ತಲಪಾಡಿ, ಮಾಡೂರು ಈ ಪ್ರದೇಶದಲ್ಲಿ ಇರುವವ್ರಿಗೆ ಅಲ್ಲಿ ತಲುಪಿ ಅದನ್ನು ಆ ಪುಷ್ಪಾರ್ಚನೆ ಮಾಡಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಅದು ಅಲ್ಲದೆ ಇದೊಂದು 25ನೇ ವರ್ಷ. ಈ ವರ್ಷಾಚರಣೆಯನ್ನು ನಾವು ಇಲ್ಲಿಯೇ ಮಾಡಬೇಕು. ನಮ್ಮ ಊರಿನವರಿಗೆ ಅದೊಂದು ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಒಂದು ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಾವು ಇಲ್ಲಿ ಏರ್ಪಾಡು ಮಾಡಿದ್ದೇವೆ. ಆ ದಿವಸ ನಮ್ಮ ಜೊತೆಯಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಅವರ ಅಮೃತ ಹಸ್ತೆಯಿಂದ ಕಾರ್ಯಕ್ರಮವನ್ನು ಶುಭಾರಂಭ ಮಾಡಿದ್ದೇವೆ. ಕಾರ್ಯಕ್ರಮ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ರಾತ್ರಿ 9 ಗಂಟೆವರೆಗೆ ನಡೆಯಲಿದೆ. ಬೆಳಿಗ್ಗೆ 7:30ಯಿಂದ ಮಾಜಿ ಸೈನಿಕ ಸಂಘ ಅಬ್ಬಕ್ಕ ವಲಯದ ಆಫೀಸಿಂದ ಅಲ್ಲಿಂದ ಒಂದು ಲಾರಿಯಲ್ಲಿ, ಒಂದು ಟ್ರಕ್ಕಲ್ಲಿ ನಮ್ಮ ಮಾಜಿ ಸೈನಿಕರೆಲ್ಲರೂ ಸೇರಿ ಅದನ್ನು ಒಂದು ಪುಷ್ಪಾಲಂಕಾರ ಮಾಡಿ ಅದರಲ್ಲಿ ವೀರ ಯೋಧರ ಛಾಯಾಚಿತ್ರವನ್ನು ಮಾಡಿಕೊಂಡು ಬೀರಿಗೆ ಇಲ್ಲಿಂದ ಪ್ರೊಸೆಷನ್ ಮುಖಾಂತರ ನಾವು ಹೋಗ್ತೇವೆ. 7:30ಗೆ ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೀರಿಗೆ ಹೋದ ಮೇಲೆ ಅಲ್ಲಿ ನಾವು ಮಾಡಿಕೊಂಡಿರುವ ಅಮರ್ ಜವಾನ್ ಜ್ಯೋತಿಗೆ ಆ ಜ್ಯೋತಿಯನ್ನು ಬೆಳಗಿಸುವ ಕಾರ್ಯಕ್ರಮ, ಅದಾದ ಮೇಲೆ ಪುಷ್ಪಾರ್ಚನೆ ಮುಖ್ಯ ಅತಿಥಿಗಳಿಂದ ಸ್ಟಾರ್ಟ್ ಮಾಡ್ತೇವೆ. ಅದಾದ ಕೂಡಲೇ ಇನ್ನೊಬ್ಬರು ಅತಿಥಿಯಾಗಿ ನಮ್ಮಲ್ಲಿ ಕರ್ನಲ್ ಜಯಚಂದ್ರನ್ ಅಂತೇಳಿ ಮಂಗಳೂರು ಮಾಜಿ ಸೈನಿಕ ಸಂಘದ ಉಪಾಧ್ಯಕ್ಷರು, ಅವರು ಕೂಡ ಬರ್ತಾರೆ. ಅವರಿಬ್ಬರು ಪುಷ್ಪಾರ್ಚನೆ ಮಾಡಿದ ಮೇಲೆ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಆ ಪುಷ್ಪಾರ್ಚನೆ ಮಾಡಲಿಕ್ಕಿರುವ ಅವಕಾಶವನ್ನು ನಾವು ಕಲ್ಪಿಸಿಕೊಡ್ತೇವೆ. ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆ 9:30 ಒಳಗಡೆ ಮುಗಿಸಿ ಆಮೇಲೆ ಆ ಟ್ರಕ್ಕು ಅದರಲ್ಲಿ ನಮ್ಮ ವೀರಯೋಧರ ಆ ಭಾವಚಿತ್ರವನ್ನೆಲ್ಲ ಮಾಡಿಕೊಂಡು ಅಲಂಕಾರ ಮಾಡಿರುವ ಆ ಟ್ರಕ್ ನಮ್ಮ ಹತ್ತಿರದಲ್ಲಿರುವ ಆಸುಪಾಸಿನಲ್ಲಿರುವ ಎಲ್ಲ ಶಾಲೆಗಳಿಗೂ ಕೊಂಡೋಗಿ, ಯಾಕಂದರೆ ಆ ದಿವಸ ಶುಕ್ರವಾರ ಆಗಿರೋದಕ್ಕಿಂತ ಮಕ್ಕಳಿಗೆಲ್ಲ ಬರಲಿಕ್ಕೆ, ಮಕ್ಕಳಿಗೂ ಮತ್ತು ಅಧ್ಯಾಪಕರಿಗೆಲ್ಲ ಬಂದು ಪುಷ್ಪಾರ್ಚನೆ ಮಾಡಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಶಾಲೆಗಳಿಗೆ ಹೋಗಿ ಅವ್ರಿಗೂ ಕೂಡ ಆ ಒಂದು ಪುಷ್ಪಾರ್ಚನೆ ಮಾಡಲಿಕ್ಕಿರೋ ಒಂದು ಸೌಕರ್ಯವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಪುಷ್ಪಾರ್ಚನೆ ಮುಗಿದ ಮೇಲೆ ಅಲ್ಲಿಂದ ತಿರುಗಿ ಪುನಃ ಆ ಟ್ರಕ್ಕು ವಾಪಸ್ ಬಂದು 3:30-4 ಗಂಟೆ ಅಷ್ಟೊತ್ತಿಗೆ ಬೀರಿಗೆ ಬರ್ತದೆ. ಬಂದ ಮೇಲೆ ಸಾಯಂಕಾಲದ ಕಾರ್ಯಕ್ರಮ ಒಂದು 6 ಗಂಟೆ 6:30 ಅಷ್ಟೊತ್ತಿಗೆ ಸಾಯಂಕಾಲದ ಪ್ರೋಗ್ರಾಮ್ ಶುರುವಾಗುತ್ತೆ. ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತೇವೆ ಶಾಲಾ ಮಕ್ಕಳಿಗೆ. ಅವರಿಗೆ ಸಾಯಂಕಾಲ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ರಿಟೈರ್ಡ್ ಕಮಾಂಡರ್ ವಿಜಯ್ ಕುಮಾರ್ ಅಂತೇಳಿ ತಲಪಾಡಿ ಅವರು ನಮ್ಮೊಟ್ಟಿಗೆ ಇರ್ತಾರೆ. ವಿಶೇಷವಾಗಿ ಶಾಲಾ ಮಕ್ಕಳಿಗೆ ದೇಶಭಕ್ತಿ ಗೀತೆಗಳು, ದೇಶಭಕ್ತಿ ಒಳಗೊಂಡಿರುವ ಡ್ಯಾನ್ಸ್ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡ್ತಾ ಇದ್ದೇವೆ. ಅದು ಅಲ್ಲದೆ ಇನ್ನೊಂದು ಮುಖ್ಯವಾಗಿ ಒಂದು ಕಾರ್ಯಕ್ರಮ ಏನೆಂದರೆ, ನಮ್ಮೆಲ್ಲರ ಪ್ರತಿದಿನದ ಸಾರ್ವಜನಿಕ ಕಾರ್ಯದಲ್ಲಿ
ಸಹಕರಿಸುವ ಬಂಧುಗಳಿಗೆ ಆದರದ ಸನ್ಮಾನ ಕೂಡ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಬೇಕು ಅಂತ ನಾವು ಎಕ್ಸ್-ಸರ್ವಿಸ್ ಮಾಜಿ ಸೈನಿಕ ಸಂಘ ಹಬ್ಬಕ್ಕ ವಲಯದಂತೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಆಶಯವಾಗಿದೆ ಎಲ್ಲರದು. ನಿವೃತ್ತ ಯೋಧರು ಕೃಷ್ಣ ವಿ, ಸದಾಶಿವ ಶೆಟ್ಟಿಗಾರ್, ಕೆಆರ್ ಸಿದ್ಧಾರ್ಥ್ ಸುದ್ದಿಗೋಷ್ಠಿರು ಒಟ್ಟಿಗೆ ಇದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಯುವವಾಹಿನಿ ಕೇಂದ್ರ ಸಮಿತಿದ ನಿರೆಲ್ಡು ನಡೆದೊಂದು ಪುನಃ ಕೊಲ್ಯ ಘಟಕದ ಹೊಸ ಪದಾಧಿಕಾರಿಲಿನ ಪದಗ್ರಹಣ ಲೇಸು ಕೊಲ್ಯ ನಾರಾಯಣಗುರು ಸಭಾಂಗಣಡು ಕೈರಿ ಐತಾರ ನಡೆತನು. ಶ್ರೀಮತಿ ಸುಧಾ ಸುರೇಶ್ ಹೊಸ ಅಧ್ಯಕ್ಷರಾದ ಅಧಿಕಾರ ವಹಿಸಿಕೊಂಡರು. ಜನಸೇವೆ ಸಾಂಸ್ಕೃತಿಕ ಸೇವೆಡು ಮಲ್ಲ ಪುದರ್ಪಡೆಯಿನ ಯುವವಾಹಿನಿ ಕೇಂದ್ರ ಸಮಿತಿದ ಕೊಲ್ಯ ಘಟಕದ 2024-25 ಸಾಲದ ಹೊಸ ಅಧ್ಯಕ್ಷರು ಪದಾಧಿಕಾರಿನ ಪದಗ್ರಹಣ ಲೇಸು ಕೊಲ್ಯ ನಾರಾಯಣಗುರು ಮಂದಿರಡು ಐತಾರ ಅಡನೆ ಮಲ್ದಿದ್ದೇರು. ಕುಡ್ಲ ವಿಶ್ವವಿದ್ಯಾಲಯದ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠದ ಸದಸ್ಯರು ಶ್ರೀಮತಿ ನಮಿತಾ ಶ್ಯಾಮ್ ತುಡರ್ ಬೆಳಗಾದ ಲೇಸನ್ನು ಉದಿಪನ ಮಲ್ತೇರು. ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ತತ್ವ ಆದರ್ಶನದಿ ಒಂದು ಯುವವಾಹಿನಿ ಸಂಸ್ಥೆ 7 ವರ್ಷದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾದ ಮಲ್ತೊಂದು ಬೈದಂಡು ಧಾರ್ಮಿಕ ಸೇವೆದ ಒಟ್ಟಿಗೆ ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಲೆಲ್ಲ ನಡಪಾ ಒಂದು ಆದರ್ಶ ಸಂಸ್ಥೆಯಾತಂಡು. ನನಲಾದ ಜವನರು ಯುವವಾಹಿನಿಗೂ ಸೇರ್ಪಡೆಯಾದ ಯುವವಾಹಿನಿದ ಸಾಧನೆಯನ್ನು ಹೆಚ್ಚಿಸಾವಡು ಪಂಡದ ನಮಿತಾ ಶ್ಯಾಮ್ ಎಡಬೈಕೇರು. ನೆಟ್ಟು ಒಂಜಿ ಗೊತ್ತಾಪುಂಡು ಯುವವಾಹಿನಿ ಪನ್ಪುನ ಒಂಜಿ ಸಂಸ್ಥೆ ಸಮಾಜಗಾದ ಬ್ರಹ್ಮಶ್ರೀ ನಾರಾಯಣ ಗುರು ಮೇರಿನ ತತ್ವ ಆದರ್ಶನ ಪಾಲಿಸ ಒಂದು ಎಂಚ ಸಮಾಜಮುಖಿ ಕೆಲಸ ಮಲ್ಪುಂಡು. ಈ ಕೊಲ್ಯ ಘಟಕ ಕರಿನ 7 ವರ್ಷದಿಂಚಿ ನಿರಂತರವಾದ 48 ಸಭೆ ಪಂಡೇರು 16 ತಿಂಗಳು 48 ಸಭೆ ಪಂಡ ಲೆಕ್ಕ ಪಾಡ್ಲೆ ನೆತ್ತ ಸದಸ್ಯರು ಎತ್ತು ಒಂಜಿ ಉತ್ಸಾಹಡು ನೆತ್ತ ಮಿತ್ ಪ್ರೀತಿದಿದ್ದು ಕೆಲಸ ಮಂತೊಂದು ಸಮಾಜದ ಮಿತ್ ಸಾಂಸ್ಕೃತಿಕವಾದ ಧಾರ್ಮಿಕವಾದ ಕ್ರೀಡೇಡು ಬೊಕ್ಕ ತುಳುತ ಒಂಜಿ ಮಿತ್ತರ್ಮೇಗ್ ಅವತ್ತಂದೆ ಕನ್ನಡ ನಾಡು ನುಡಿ ಪನ್ಪುನಂಚಿತ್ತನ ಒಂಜಿ ವಿಷಯ ಪೂರಾ ವಿಷಯ ಎಲ್ಲ ಈ ಒಂಜಿ ಯುವವಾಹಿನಿ ಸಂಸ್ಥೆ ಕೆಲಸ ಮಲ್ಪುಂಡು ಪನ್ಪುನೆಗ ಹತ್ರ ಅಕ್ಲೆಗೆ ಮಾತೆರೆಗ್ಲ ಪೋಯೋಶ ಮಾತ ಕೆಲಸ ಮಂತಿದ್ದಾರೆ. ಅಧ್ಯಕ್ಷರೇನ ಲತೀಶ್ ಎಂ ಸಂಕೋಳಿಗೆ ಇಬ್ಬರನ್ನ ಅಧ್ಯಕ್ಷತೆ ನಡತಿನ ಮಾತ ಕಾರ್ಯಗ್ಲ ಯಾನು ಅವರಿಗೆ ಸೊಲ್ಮೆ ಸಂದಾಯಿತ ಮಂತೊಂದು ಈ ಬಾರಿದ ಅಧ್ಯಕ್ಷರಾದ ನಮ್ಮ ಸುಧಾ ಸುರೇಶ್ ನಿಯೋಜಿತ ಆತೇರು. ಯುವವಾಹಿನಿ ಕೇಂದ್ರ ಸಮಿತಿದ ಸಂಘಟನಾ ಕಾರ್ಯದರ್ಶಿ ಸುಂದರ್ ಸುವರ್ಣ ಹೊಸ ಪದಾಧಿಕಾರಿನ ಪದಗ್ರಹಣ ವೇದಿಕೆ ನಡಪಾದ್ಕೊರಿಯರು. ಸುರುಕಾದ ಕೊಲ್ಯ ಯುವವಾಹಿನಿ ಘಟಕದ 24-25 ಸಾಲದ ಸಂಘಟನಾ ಕಾರ್ಯದರ್ಶಿಯಾದ ಆಯ್ಕೆ ಏತೇರು ನಮ್ಮ ಶ್ರೀಮತಿ ಜಯಶ್ರೀ ಕೊಲ್ಯ ಪರಿಸರದ ಪ್ರಸ್ತುತ ಪರಿಜ್ಞಾನ ಸ್ಕೂಲ್ಡು ಅಟೆಂಡರ್ ಆಗಿ ಉದ್ಯೋಗದಲ್ಲಿದ್ದಾರೆ. ಯುವವಾಹಿನಿ ಕೊಲ್ಯ ಘಟಕದ ಸಕ್ರಿಯ ಸದಸ್ಯರಾಗಿರುವ ಇವರು ಮಹಿಳಾ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರು ಕೊಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಮಹಿಳಾ ಮಂಡಳಿಯ ಸದಸ್ಯರು, ಕೊಲ್ಯ ರಾಮಭಜನಾ ಮಂದಿರದ ಸಕ್ರಿಯ ಸದಸ್ಯರಾಗಿದ್ದಾರೆ. ವಿದ್ಯಾನಿಧಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಶ್ರೀ ಭಾಸ್ಕರ್ ಮಡ್ಯಾರ್. ಪಾಣೆಮಂಗಳೂರಿನ ರಂಗೆಲ್ಲಿ ಎಂಬಲ್ಲಿ ದಿವಂಗತ ಪೂವಪ್ಪ ಪೂಜಾರಿ ಹಾಗೂ ಶ್ರೀಮತಿ ಜಾನಕಿಯವರ ಮಗನಾಗಿ ಜನಿಸಿರುವ ಇವರು ತಮ್ಮ ವಿದ್ಯಾಭ್ಯಾಸವನ್ನು SVS ಹಿರಿಯ ಪ್ರಾಥಮಿಕ ಶಾಲೆ ಪಾಣೆಮಂಗಳೂರಿನಲ್ಲಿ ಪೂರೈಸಿರುತ್ತಾರೆ. ನಂತರ ಯನಪೋಯ ಆಸ್ಪತ್ರೆಯ ಫುಡ್ ಕ್ರಾಸ್ಟ್ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಅದರೊಂದಿಗೆ ಪಾರ್ಟ್ ಟೈಮ್ನಲ್ಲಿ ಆಟೋ ರಿಕ್ಷಾ ಚಾಲಕರಾಗಿಯೂ ಕಾರ್ಯನಿರ್ವಹಿಸುತ್ತಾ ಬರುತ್ತಿದ್ದಾರೆ. ಇವರು ಶ್ರೀರಾಮ ಸಹಾಯ ಸಂಘ ರಂಗೇಲಿ ಇದರ ಅಧ್ಯಕ್ಷ, ಶ್ರೀರಾಮ ಲೈಟಿಂಗ್ ಕಮಿಟಿ ಇದರ ಅಧ್ಯಕ್ಷನಾಗಿಯೂ, ಪಂಜುರ್ಲಿ ಮಲರಾಯ ದೇವಸ್ಥಾನ ರಂಗೇಲಿ ಇದರ ಕಾರ್ಯದರ್ಶಿಯಾಗಿಯೂ, ಬಿಲ್ಲವ ಸೇವಾ ಸಮಾಜ ಕೊಲ್ಯ ಇದರ ಮಾಜಿ ಕಾರ್ಯದರ್ಶಿಯಾಗಿಯೂ ತಮ್ಮನ್ನು ತಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರುತ್ತಾರೆ. ಕಳೆದ ವರ್ಷದ ಸಂಘಟನಾ ಕಾರ್ಯದರ್ಶಿಯಾಗಿದ್ದ ಇವರು 24-25 ಸಾಲಿನ ವಿದ್ಯಾನಿಧಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಮಹಿಳಾ ಸಂಘಟನಾ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಶ್ರೀಮತಿ ತ್ರಿವೇಣಿ ಉದಯ ಕುಂಪಲ. ಶ್ರೀ ರಮೇಶ್ ಕುನ್ನಲ್ ಮತ್ತು ಶ್ರೀಮತಿ ಸುಗಂಧಿ ದಂಪತಿಯ 4ನೇ ಮಗಳಾದ ಇವರು SLC ಓದಿದ್ದಾರೆ. ಉದಯ ಕುಂಪಲರ
ರವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವ ಇವರು ಪುತ್ರ ಸುಹಾನ್ ಪೂಜಾರಿ, ಪುತ್ರಿ ವಾತ್ಸಲ್ಯರ ಜೊತೆ ಸುಖಿ ಸಂಸಾರ ನಡೆಸುತ್ತಿದ್ದಾರೆ. ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ಹೊಂದಿರುವ ಇವರು ಶಾರ್ಟ್ ಪುಟ್ಟು, ಥ್ರೋಬಾಲ್, ವಾಲಿಬಾಲ್ ಪಂದ್ಯಾಟಗಳಲ್ಲಿ ಉತ್ತಮ ಪ್ರದರ್ಶನಗಳನ್ನು ನೀಡಿರುತ್ತಾರೆ. ಪ್ರಸ್ತುತ ವಾತ್ಸಲ್ಯ ರೆಡಿಮೇಡ್ ಶಾಪ್ ಇಟ್ಟುಕೊಂಡಿರುತ್ತಾರೆ. ಯುವವಾಹಿನಿ ಕೊಲ್ಯ ಘಟಕದ 2024-25 ಸಾಲದ ಅಧ್ಯಕ್ಷರಾದ ಶ್ರೀಮತಿ ಸುಧಾ ಸುರೇಶ್ ಬೊಕ್ಕ ಅರಣ್ಯ ತಂಡದಗಳು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಶ್ರೀ ಸುಂದರಾಮ್ ಮತ್ತು ಶ್ರೀಮತಿ ಯಶೋಧರವರ ಮುದ್ದಿನ ಮಗಳಾದ ಇವರು ತಮ್ಮ ವಿದ್ಯಾಭ್ಯಾಸವನ್ನು ಸಕಲೇಶ್ಪುರದಲ್ಲಿ ಮುಗಿಸಿ ಕಂಪ್ಯೂಟರ್ ಶಿಕ್ಷಣವನ್ನು ಪೂರೈಸಿರುತ್ತಾರೆ. ಘಟಕದ ಸ್ಥಾಪಕ ಅಧ್ಯಕ್ಷರಾದ ಕೊಲ್ಯ ಸುರೇಶ್ ಬಿಲ್ಲವ ಇವರನ್ನು ಮದುವೆಯಾಗಿ ಸುಖ ಸಂಸಾರವನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಮಂಗಳೂರಿನ ಮಾರ್ನಮಕಟ್ಟೆಯಲ್ಲಿ ಔಟ್ಲುಕ್ ಫ್ಯಾಷನ್ ಡಿಸೈನರ್ನ ಮಾಲಕಿಯಾಗಿರುವ ಇವರು ಆದರ್ಶ ವಿದ್ಯಾನಿಧಿ ಸಂಸ್ಥೆಯ ಸದಸ್ಯೆಯಾಗಿ, NECFನ ಸದಸ್ಯೆಯಾಗಿ, ತುಳುವಸಿರಿ ಟ್ರಸ್ಟ್ ಕುಡ್ಲ ಇದರ ಉಪಾಧ್ಯಕ್ಷೆಯಾಗಿ, ರೋಟರಿ ಸಮುದಾಯದ ಕೊಲ್ಯ ಇದರ ಮಾಜಿ ಅಧ್ಯಕ್ಷೆಯಾಗಿ ಸಮಾಜ ಸೇವೆ ಮಾಡುತ್ತಾ ಬರುತ್ತಿದ್ದಾರೆ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಇದರ ಮಹಿಳಾ ಸಂಘಟನಾ ನಿರ್ದೇಶಕರಾಗಿ, ಕಾರ್ಯದರ್ಶಿಯಾಗಿ, ದ್ವಿತೀಯ ಉಪಾಧ್ಯಕ್ಷರಾಗಿ, 1ನೇ ಉಪಾಧ್ಯಕ್ಷರಾಗಿ, ಈಗ 2024-25 ಸಾಲಿನ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಶ್ರೀಮತಿ ಸುಧಾ ಸುರೇಶ್. ಇವರು ಕೇಂದ್ರ ಸಮಿತಿ ಅಧ್ಯಕ್ಷರು ಹರೀಶ್ ಕೆ ಪೂಜಾರಿ ಹೊಸ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಾಯರು. ಯಾನ ನಾನೊಂದು ಪನ್ನಗ ನಿಖಲ್ನ ಪುದರ ಪಣ್ಣದು ಈ ಪ್ರತಿಜ್ಞಾ ವಿಧಿನ ಯಾನ್ ಪನ್ಲೆಕ್ಕನ ನಿಖಲ್ ಬೋಧನೆ ಮನ್ಪಡೊಂದು ವಿನಂತಿವಂತಂದುಲ್ಲೆ. ಎಂಬ ಹೆಸರಿನವನಾದ ನಾನು ಯುವವಾಹಿನಿಯ ತತ್ವದೇಯಗಳನ್ನು ಸ್ವ ಇಚ್ಛೆಯಿಂದ ಒಪ್ಪಿಕೊಂಡಿದ್ದೇನೆ. ಈ ಸಂಘಟನೆಯ ಅಡಿಯಲ್ಲಿ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶವನ್ನು ತಪ್ಪದೆ ಪಾಲಿಸಿ ಜಾತೀಯತೆಯನ್ನು ವಿಶ್ವ ಬಾಂಧವ್ಯವನ್ನಾಗಿಯೂ ಮಾತ್ಸರ್ಯವನ್ನು ಪ್ರೀತಿಯನ್ನಾಗಿಯೂ ಸ್ವಾರ್ಥವನ್ನು ತ್ಯಾಗವನ್ನಾಗಿಯೂ ನಿರ್ದಯತೆಯನ್ನು ಅನುಕಂಪವನ್ನಾಗಿಯೂ ಭ್ರಷ್ಟಾಚಾರವನ್ನು ಪ್ರಾಮಾಣಿಕತೆಯನ್ನಾಗಿಯೂ ದುರಾಚಾರವನ್ನು ಸದಾಚಾರವನ್ನಾಗಿಯೂ ಪರಿವರ್ತಿಸಲು ಸತತವಾಗಿ ಪ್ರಯತ್ನಿಸುತ್ತೇನೆ ಎಂದು ಈ ಮೂಲಕ ಪಣ ತೊಡುತ್ತೇನೆ ಹಾಗೂ ಯುವವಾಹಿನಿಯ ನಿಯಮ ನಿಬಂಧನೆಗಳಿಗೆ ಬದ್ಧನಾಗಿರುತ್ತೇನೆ. ನನಗೆ ವಹಿಸಿಕೊಟ್ಟ ಜವಾಬ್ದಾರಿಯನ್ನು ನಿರ್ವಂಚನೆಯಿಂದ ನಿರ್ವಹಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ತನ್ನನ್ನು ನಿಕ್ಲು ಮಾತ ಸೇರ್ದು ಅಧ್ಯಕ್ಷರಾದ ಆಯ್ಕೆ ಮಾಡ್ತಿದ್ದಾರೆ. ಮಾತೆರ್ರ ಒಟ್ಟು ಸೇರೊಂದು ಸಮಾಜಮುಖಿ ಬೇಲೆನ್ ಮಾಡ್ತದ. ಯುವವಾಹಿನಿ ಕೊಲ್ಯ ಘಟಕನ ನನಲಾದ ಎತ್ತರದ ಸ್ಥಾನಗ ಕೊನಕ ಪಂಡದ ಹೊಸ ಅಧ್ಯಕ್ಷರಾದ ಅಧಿಕಾರ ವಹಿಸೊಂಡಿನ ಶ್ರೀಮತಿ ಸುಧಾ ಸುರೇಶ್ ಮಾತೆರ್ನಲ್ಲ ಸಹಕಾರಕ್ಕೆ ನುಂಡೇರು. ಎಂಕ ರವಿಯಣ್ಣ ಮಸ್ತ್ ಸಪೋರ್ಟ್ ಮಾಡ್ತಿದ್ದಾರೆ. ಯಾನ್ ಕಾರ್ಯದರ್ಶಿ ಆದ ಉಪನಗಲ ಬೊಕ್ಕ ಸೆಕೆಂಡ್ ಉಪಾಧ್ಯಕ್ಷದ ಅಂಚೆನ ಇಟ್ಟಾತ್ ಎಂಕ್ ಬೇಲೆ ಇಜ್ಜಾಂಡು ಇತ್ತುಂಡು ಆಂಡಲ ನಮ್ಮ ಘಟಕಡ್ ಮಸ್ತ್ ಮಾಜಿ ಅಧ್ಯಕ್ಷರ್ನಕ್ಲ ಪೂರ ಸಪೋರ್ಟ್ ಇತ್ತುಂಡು. ಆ ಸಪೋರ್ಟುಡು ಇತ್ತ ಎಂಕ್ ಒಂಜಿ ಮಲ್ಲ ಜವಾಬ್ದಾರಿ ಕೊಡ್ತೇರು. ಅವು ಯಾನು ಜವಾಬ್ದಾರಿ ಎಂಕಂದತ್ತು ಎಂಕ್ಲ ಪದಾಧಿಕಾರಿಗ್ಲೆಗ್ಲೆ ಅತ್ತು ಬೊಕ್ಕ ಎಂಕ್ಲನ ಸಂಘಟನಾಕಾರ್ಶ ಅಂಚೆ ಅಕ್ಲೆಗ್ಲಿಂದತ್ತ ನಮ್ಮ ಮಾತೆರ್ಲ ಸೇರ್ದು ಮಲ್ಪನಂಚಿನ ಜವಾಬ್ದಾರಿ ಆ ಜವಾಬ್ದಾರಿ ನಮ್ಮ ಪೊರ್ಲುಡು ನಿಭಾಯಿಸೊಂದು ಪೋಕ ಪಂಡಿದು ಏನೋ ಒಂಜಿ ಅನಿಸಿಕೆ ಅಂಚನೆ ನಮ್ಮ ಆಯ್ನಾತ್ ಸಮಾಜಮುಖಿ ಕಾರ್ಯಕ್ರಮ ಮನ್ಪೋಡು ಪಂಡಿದು ಎನ್ನೊಂಜಿ ಉದ್ದೇಶ ಎಲ್ಲ ಒಂಜಿ ಆಸೆ ಎಲ್ಲ ಯಾನ್ ಮುಲ್ಪ ನಾರಾಯಣಗುರುಕಿನ್ನೆ ಪೂಜೆ ಅನ್ನಗನೆ ನಮ್ಮ ಪುರುಷೋತ್ತಮ ಅಡ್ಕಾಲ ಅವೇನೇ ಪಂಡಿನಿ ಆಯ್ನಾತ್ ಸಮಾಜಮುಖಿ ಕಾರ್ಯಕ್ರಮ ಮಲ್ಪುಲೆಕ್ಕ ಆವಡು ಪಂಡಿದು ಅವೆಂಗೆ ಮಸ್ತ್ ಖುಷಿ ಅಂಡು ದಯಪಂಡ ನಾರಾಯಣಗುರುನಂದೆಟ್ಟು ಯಾನ್ಕೇನಿಲ್ಲ ಅವೇ ಆರವು ಪಂಡಿನ್ಲ ಅವೇ ಅಂಚಾದು ನಾರಾಯಣಗುರುನ ಆಶೀರ್ವಾದ ನಮ್ಮ ನಮಿತ್ತು ಏಪೋಗ್ಲ ಉಪ್ಪುಂಡು ಪನ್ಪಿನೆಕ್ ಐಕೊಂಜಿ ಪ್ರತ್ಯಕ್ಷ ಸಾಕ್ಷಿಯೇ ಯಾನು. ನಿರ್ಗಮನ ಅಧ್ಯಕ್ಷರು ಲತೀಶ್ ಎಂ ಸಂಕೊಳಿಗೆ ಗುರ್ಕಾರ್ಮನೆ ವಹಿಸಿದ್ದು ತನ್ನ ಅವಧಿಡು ಸಾಕಾರ ಕೊರ್ನ ಮಾತೆರೆಗ್ಲ ಸೊಲ್ಮೆ ಸಂದಾಯರು ಬಂದುಲೆ ಯುವ ವಾಹಿನಿ ನಿಕ್ಕದಾದ ಕೊರ್ಪುಂಡು ಪನ್ಪುನ ಹಿಡಿದಿಲ್ಲ ಯುವ ವಾಹಿನಿ ಹಿಡಿದು ಈ ಎಂಚ ಬುಲೆವಲಿ ಪನ್ಪುನ ಜ್ಞಾನನ ನಮ್ಮ ತರೆಟದಿಂದ
ನಮಟ ಒಂಜಾತ್ ಎಡ್ಡೆ ಕಾರ್ಯನು ಮನ್ಪೆರೆ ಸಾಧ್ಯ ಉಂಡು. ಇವ ವಾಯಿನಿ ನಮಕ್ ಬಜ್ಜೈ ಬಂಗಾರ ಕೊರ್ಪುಜಿ ಇಲ್ಲು ಬದುಕು ಕೊರ್ಪುಜಿ. ಸಾರ ಬೇನಿನ ಉಡಲ್ದು ಒಂದು ಬೊಕ್ಕರಿಯನ ಉಡಲ್ದ ಬೇನಿನ ಎಂಚ ಮಾಜಾವಡು ಆ ಉಡಲ್ದ ಬೇನಿಗೆ ಎಂಚ ಧ್ವನಿ ಅವಡು ಪನ್ಪುನ ಶಕ್ತಿನ ಇವ ವಾಯಿನಿ ಕೊರ್ಪುಣು ಇದು ಇವ ವಾಯಿಂದ ಪೆರ್ಮೆ. ಅಕೇರಿದ ಸಾಲಡು ಕುಲೊಂದುಪ್ಪನ ಒರಿ ವ್ಯಕ್ತಿ ದುಂಬು ಬತ್ತದು ಗುರುಕಾರ್ಮೆದ ನೊಗನು ಎಂಚ ಯಶಸ್ವಿಯಾದ ಕೋಡಿ ಎತ್ತಾವಡು ಪನ್ಪುನ ನಾಯಕತ್ವದ ಒಂಜಿ ಶಕ್ತಿನು ಯುವವಾಯಿನಿ ಕೊರ್ಪುಣ್ಣು. ಮೋಖ್ಯದ ಬಂದುಲೆ ಇನಿ ಎಂಕ್ ಈ ಮಿತ್ತರ್ಮೆದ ಚಾವಡಿಡು ನಿಕ್ಕಲು ಮಾನಾದಿಗೆ ಮಂತರು ಮಾಲೆನು ಪಾಡ್ಯರು ಮಾನಾದಿಗೆದ ಓಲೆನು ಓದ್ಯರು ಆಂಡ ಅವು ಓಲ ಶಾಸಿತ ನಿಕ್ಲ ಆ ಪ್ರೀತಿ ನಿಕ್ಲ ಮೋಕೆ ಪನ್ಪುನ ಅವು ಎನ್ನ ಉಡಲ್ಡೆ ಯಾಪಲ ಶಾಸಿತ ಅದು ಪುಂಡು ಇಂದು ಯುವವಾಹಿನಿ ಎಂಕ್ ಕೊರ್ತಿನ ಒಂಜಿ ಮೋಕೆ ಬಂದು ಯಾನಿ ಈ ಪೊರ್ತುಡು ನಿಕ್ಲ್ಡ ಪನಿಯರೆ ಬಾರಿ ಪೆರ್ಮೆ ಅವೊಂದುಂಡು. ಕಂಕನಾಡಿ ಫಾದರ್ ಮುಲ್ಲರ್ ಆಸ್ಪತ್ರೆದ ಡಾಕ್ಟರ್ ಉಜ್ವಲ್ ಯು ಸ್ವರ್ಣ ಮಲಬಿನಿರಾದ ಲೇಸ್ಟ್ ಪಾಲ್ಪಡೆದು ಯುವವಾಹಿನಿದ ಕಾರ್ಯಚಟುವಟಿಕೆಗೂ ಶುಭ ಹಾರೈಸಿರು. 1987 ಏಪ ಯುವವಾಹಿನಿ ಸ್ಟಾರ್ಟ್ ಆಂಡ ಅವು ಸ್ಟಾರ್ಟ್ ಮಲ್ದ ನಕಲ್ ಅಂಚೆನೆ ಮಾತ ಐಟ್ ಸ್ಥಾಪಕ ಸಮಿತಿ ಇತ್ತನಾರು ಬೊಕ್ಕ ಯುವವಾಹಿನಿದ ಕೇಂದ್ರ ಸಮಿತಿದ ರಡ್ನ ಅಧ್ಯಕ್ಷ ಆದಿತ್ತನಾರು ತೋಜುಡು MS ಕೋಟೆ ನಂದು ಎಂಕ್ ಟೀಚರ್ ಆದಿತ್ತರು KMCಡ್ ಆರು ಎಂಕ್ ಯುವವಾಹಿನಿದ ಬಗ್ಗೆ ಎಂಚ ಸ್ಟಾರ್ಟ್ ಆಂಡು ಎಂಚ ಅವು ಮುಂದುವರಿಂಡು ದಾದ ಮತ ಪ್ರಾಬ್ಲಮ್ ಬತ್ತಂಡು ಎಂಚಿನ ಮತ ಇತ್ತಂಡು ಬೊಕ್ಕ ಅವೇನು ಮನಸ್ತಾಪ ಇತ್ತನ ಒಂಜಿ ಸರಿಯಾದ ಇತ್ತ ಯುವವಾಹಿನಿ ಎಂಚ ಉಂಡು ಅಂದ ಪನ್ಪನ ಒಂಜಿ ಮಾತ ಸಂಕ್ಷಿಪ್ತವಾದ ಎಂಕೊಂಜಿ ಪಂದಿತ್ತರು. ಸೊ ಯುವವಾಹಿನಿದ ಕಾರ್ಯಕ್ರಮ ಆಡಂಬರ ಇಪ್ಪುಜಿ ಆಂಡ ಅರ್ಥಪೂರ್ಣ ಇಪ್ಪುಂಡು ಎಂಕಲ ಕಾರ್ಯಕ್ರಮ ಎಲ್ಲಿ ಆಂಡಲ ಅವು ಎಡ್ಡ ಕಾರ್ಯಕ್ರಮ ಇಪ್ಪುಂಡು ಯಾನೊಂದು ದಾಯಕ ಪನಂದುಲು ಪಂಡ ಇತ್ತದ ಜವಣೆರ ಆವಡ ಅತ್ತು ಜೋಕುಲೆಗಾವಡು ಒಂದು ಗೊತ್ತಿಪ್ಪೋಡು ಮೂಲು ಇಪ್ಪು ನಕಲು ಮಾತ ಮಲ್ಲ ಮಲ್ಲ ಕಾಸು ದಕಲು ಅವಡು ಬಿಸ್ನೆಸ್ ಮ್ಯಾನ್ ನಕಲಾಟು ಮಾತ ಸಂಪತ್ತು ಇತ್ತು ನಕಲತ್ತು ಎಡ್ಡೆ ಮಲ್ತದು ಬೆಗರಿಸಿ ಇಂಟದು ಬೆನ್ಪು ನಕಲು ದಾತ್ರ ಯುವವಾಹಿನಿ ಎಂಕಲ ಸಂಸ್ಥೆ ಇಂಚ ನಡಪುಂಡು ಅಕಲು ಏತ ಮತ ಸಮಾಜಮುಖಿ ಕಾರ್ಯ ಅವಡು ಆರ್ಥಿಕ ಸಹಾಯ ಅವಡು ಸ್ಕಾಲರ್ಶಿಪ್ ಮತ ಕೊರ್ಪೆರು ಅವು ಪ್ರೋತ್ಸಾಹ ಧನ ಅದು ಸ್ವೀಕಾರ ಮಲ್ಪೊಡು. ಯುವವಾಹಿನಿ ಕೇಂದ್ರ ಸಮಿತಿದ ಅಧ್ಯಕ್ಷರು ಹರೀಶ್ ಕೆ ಪೂಜಾರಿ ಪದಗ್ರಹಣ ಲೇಸು ನಡಪಾತ್ ಕೊರ್ನ ಕೊಲ್ಯ ಘಟಕದ ಮಾಜಿ ಅಧ್ಯಕ್ಷರು ಇತ್ತೆ ಕೇಂದ್ರ ಸಮಿತಿದ ಸಂಘಟನಾ ಕಾರ್ಯದರ್ಶಿಯಾದ ಸೇವೆ ನಿರ್ವಹಿಸಾವಂದುಪ್ಪುನ ಸುಂದರ್ ಸುವರ್ಣ ಕೊಲ್ಯ ಘಟಕದ ನಿರ್ಗಮನ ಅಧ್ಯಕ್ಷರು ಲತೀಶ್ ಎಂ ಸಂಕೊಳಿಗೆ ಮೊಕ್ಲೆಗ್ ಈ ಪೊರ್ತು ಮಾನಾದಿಗೆ ಮಲ್ತೇರು. ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ, ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ, ಕೊಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಮಹಿಳಾ ವೇದಿಕೆ ಅಧ್ಯಕ್ಷರು ಶ್ರೀಮತಿ ರೇವತಿ ವಿಶ್ವನಾಥ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಳಿದ್ದೇರು. ಆರೋಗ್ಯ ಸೇವೆಗೆ ಪಣವ್ ಸಗಾಯ ತುಳುವೇರ್ನ ಚಿಯನ ರಸಪ್ರಶ್ನ ಸ್ಪರ್ಧೆ ಗೆಂದಿನಕ್ಲೆಗ್ ಇನಾಮು, ಕಾರ್ಯಕ್ರಮದ ಪಾಲ್ಪಡೆಯಿನ 5 ಜನ ಅದೃಷ್ಟಶಾಲಿಲೆಗ್ ಇನಾಮು, ವಿದ್ಯಾರ್ಥಿಲೆಗ್ ಪ್ರತಿಭಾ ಪುರಸ್ಕಾರ, ಕರಿಯಾವದಿರು ಸಹಕಾರ ಕೊರ್ನಕ್ಲೆಗ್ ನೆಂಪುದ ಕಾಣಿಕೆ ಇಂಚ ಕಾರ್ಯಕ್ರಮ ನಡಪಾಯಿರು.
ಶ್ರೀಮತಿ ಸೌಮ್ಯ ಯೋಗೀಶ್, ಸೌಮ್ಯ ಕುಸುಮಾಕರ್ ಪ್ರಾರ್ಥನೆ ಪಂಡೇರು. ನಿರ್ಗಮನ ಅಧ್ಯಕ್ಷರು ಲತೀಶ್ ಎಂ ಸಂಕೋಳಿಗೆ ಸಭೆ ನೆತ್ಕೊಂಡೇರು. ಮಾಜಿ ಅಧ್ಯಕ್ಷರು ನಿತಿನ್ ಕರ್ಕೇರ ಪ್ರಾಸ್ತಾವಿಕ ಪಾತ್ರ ಪಂಡೇರು. ಜೀವನ್ ಕುಮಾರ್ ಕೊಲ್ಯ ವಾರ್ಷಿಕ ವರದಿ ಮಂಡಿಸಾಯರು. ಜೀವನ್ ಕುಮಾರ್ ಕೊಲ್ಯ ಬೊಕ್ಕ ರಶ್ಮಿ ಮೋಹನ್ ಮಾಡೂರು ಸಮ್ಮಾನ ಪತ್ರ ಓದಿಯರು. ಮುಖೇಶ್ ಕಿಣ್ಯ ಶುಭ ಸಂದೇಶ ಓದಿಯರು. ಲತೀಶ್ ಪಾಪುದಡಿ ರಶ್ಮಿ ಸನಿಲ್ ಸವಿಸ್ತಾರಿಕೆ ಮಂತೇರು. ಜಗಜೀವನ್ ಕೊಲ್ಯ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಸೈಯದ್ ಫಜಲ್ ಕೋಯಮ್ಮ ತಂಗಳ್ ಕೂರತೆರ್ನ ನಿಧನದ ಬೊಕ್ಕ ತೆರವಾದು ಪುನಃ ಅರ್ನ ಜಾಗೆಗೆ ಉಳ್ಳಾಲದ ಖಾಜಿಯಾದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲೇಮಾ ಕಾಂತಾಪುರಂ ಎಪಿ ಅಬೂಬಕರ್ ಮುಸ್ಲಿಯಾರನ್ನು ನೇಮಕ ಮಲ್ತದ ಪಂಡದು ದರ್ಗಾ ಅಧ್ಯಕ್ಷರು ಬಿಜಿ ಹನೀಫ್ ಹಾಜಿ ತೆರಿಪಾದಿರು. ಸೈಯದ್ ಫಜಲ್ ಕೋಯಮ್ಮ ತಂಗಲ್ ಕೂರತೆರ್ನ ನಿಧನದ ಕಾಜಿ ಆಯ್ಕೆಗೆ ಸಂಬಂಧಿಸಾಯಿನ ಮಹಾಸಭೆ ಉಳ್ಳಾಲ ದರ್ಗಾ ವಟಾರದ ಮದನಿ ಹಾಲ್ಡ್ ಐತಾರ ಮಧ್ಯಾಹ್ನದ ನಡೆತಂಡು. ಮಹಾಸಭೆಡು ಇಂಡಿಯನ್ ಗ್ರಾಂಡ್ ಮುಫ್ತಿ ಸುಲ್ತಾನುಲ್ ಉಲಾಮಾ ಕಾಂತಾಪುರಂ ಎಪಿ ಅಬೂಬಕರ್ ಮುಸ್ಲಿಯಾರನ್ನು ಕಾಜಿಯಾದ ನೇಮಕ ಮಲ್ಪರ ಸರ್ವಾನುಮತದ ತೀರ್ಮಾನಿಸಾಯರು. ಆಗಸ್ಟ್ 5 ತಾರೀಕಿಗೆ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡಪೆರ ಉಂಡು ಪಂಡದು ದರ್ಗಾ ಅಧ್ಯಕ್ಷರು ಬಿಜಿ ಹನೀಫ್ ಹಾಜಿ, ಉಪಾಧ್ಯಕ್ಷರು ಜನಾಬ್ ಅಹ್ಮದ್ ಅಶ್ರಫ್ ರೈಟ್ವೇ ಬೊಕ್ಕ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಯಾಬುದ್ದೀನ್ ಸಕಾಫಿ ತೀರ್ಪಾಯರು. ಅನಿರೀಕ್ಷಿತವಾಗಿ ಮಹಾಸಭೆ ನಡೆಯಲು ಕಾರಣ ನಮಗೆಲ್ಲರಿಗೂ ಗೊತ್ತಿರಬಹುದು. ನಮ್ಮೆಲ್ಲರ ಖಾಜಿ ಆದಂಥದ ಕುರತ ಸಾದಾತ್ ತಂಗಲ್ರವರ ವಫಾತ್. ಇವತ್ತು ನಡೆದ ಮಹಾಸಭೆಯಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಎಪಿ ಉಸ್ತಾದ್ರವರನ್ನು ಸರ್ವಾನುಮತದಿಂದ ಉಲ್ಲಾಲ ಜಮಾತಿನ 28 ಮೊಹಲ್ಲದ 5ನೆಯ ಖಾಜಿಯಾಗಿ ಆರಿಸಲಾಯಿತು. ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ. ಭಾರತ ದೇಶದ ಅತಿ ದೊಡ್ಡ ಇಸ್ಲಾಮಿಕ್ ಕೇಂದ್ರವಾದ ಮರ್ಕಜ್ ಸಫಾತು ಸುನ್ನಿಯಾ ಇದರ ಸ್ಥಾಪಕ ಚೇರ್ಮನ್ಗಳು ಆಗಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ದೇಶಾದ್ಯಂತ ಹಾಗೂ ವಿದೇಶ ರಾಷ್ಟ್ರಗಳಲ್ಲಿಯೂ ಕೂಡ ವಿದ್ಯಾಸಂಸ್ಥೆಯನ್ನು ಧಾರ್ಮಿಕ ಮತ್ತು ಲೌಕಿಕವಾದ ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. 1 ಲಕ್ಷಕ್ಕಿಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಎಪಿ ಉಸ್ತಾದವರ ಸಮುಚ್ಚ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿ, ಮಹಾನ್ ನಾಯಕರು ನಮ್ಮ ಉಲ್ಲಾಲ ಜಮಾತಿಗೆ ಖಾಜಿಯಾಗಿ ನೇಮಕವಾದದ್ದು ತುಂಬ ಸಂತೋಷದ ವಿಷಯ. ಪವಿತ್ರ ಇಸ್ಲಾಂ ಧರ್ಮದಲ್ಲಿ ಕಾಜಿಯವರಿಗೆ ಅತ್ಯಂತ ಮಹೋನ್ನತವಾದ ಜವಾಬ್ದಾರಿ ಇದೆ. ಒಂದು ಊರಿನಲ್ಲಿ ಇಸ್ಲಾಮಿಕ ದೃಷ್ಟಿಕೋನದಲ್ಲಿರುವಂತಹ ಎಲ್ಲ ವಿಷಯಗಳು ಕಾಜಿಯವರ ಮೇಲೆ ಆಧಾರಿತವಾಗಿರುವುದರಿಂದ ಆ ತೆರವಾದ ಸ್ಥಾನಕ್ಕೆ ಕಾಜಿ ನೇಮಕದ ಬಗ್ಗೆ ಈಗ ತಾನೇ ನಾವು ಸೈಯದ್ ಮದನಿ ದರ್ಗಾ ಸಮಿತಿಯವರು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸೈಯದ್ ಮದನಿ ದರ್ಗಾದ ಅಧೀನದಲ್ಲಿರುವ ಎಲ್ಲ 28 ಮೊಹಲ್ಲಾಗಳ ಪ್ರಜೆಗಳನ್ನು, ಸಮಿತಿ ಸದಸ್ಯರನ್ನು ಸೇರಿಸಿಕೊಂಡು ಒಂದು ಮಹಾಸಭೆ ಕರೆದು ಭಾರತ ದೇಶದ ಪರಮೋನ್ನತ ಉಲಮಾ ನೇತಾರ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ರವರನ್ನು ಈ ಒಂದು ಸುಸಂದರ್ಭದಲ್ಲಿ ಉಳ್ಳಾಲ ಜಮಾಅತಿಗೆ
ಕಾಜಿಯಾಗಿ ನೇಮಕ ಮಾಡಲಾಯಿತು. ಸುಲ್ತಾನ್ ಉಲಮಾ AP ಉಸ್ತಾದರವರನ್ನು ಇಂದು ನಡೆದ ಮಹಾಸಭೆಯಲ್ಲಿ ಅಂಗೀಕರಿಸಲಾಯಿತು. ಸುಲ್ತಾನ್ ಉಲಮಾ AP ಉಸ್ತಾದರು ಭಾರತದ ಗ್ರ್ಯಾಂಡ್ ಮುಫ್ತಿ ಮತ್ತು ಕಲ್ಲಿಕೋಟೆಯ ಪ್ರಮುಖ ವಿದ್ಯಾಸಂಸ್ಥೆಯ ಶಿಲ್ಪಿ ಕೂಡ ಆಗಿದ್ದಾರೆ. ಜಾಮಿಯಾ ಮರ್ಕುಜ್ ಸಕಾಫತ್ ಸುನ್ನಿಯಾ ಇದರ ಶಿಲ್ಪಿಯಾಗಿದ್ದಾರೆ. ಅವರ ನೇತೃತ್ವವು ನಮ್ಮ ಜಮಾಅತಿಗೆ ಸಿಕ್ಕಿದ್ದು ಬಹಳ ಸಂತೋಷ ಮತ್ತು ಭಾಗ್ಯದ ಸಂಗತಿಯಾಗಿದೆ. ಸುದ್ದಿ ವಂಜಲಿಗೆ ಸ್ವಾಗತ. ಕಿನ್ಯ ಬೆಳರಂಗೆ ಶ್ರೀ ಮಹಾಮಾಯಿ ಮಾತೃಮಂಡಳದ ವತಿರ್ದು 7ನೇ ವರ್ಷದ ಆಟಿದ ಕೂಟ ವಿಶೇಷ ಕಾರ್ಯಕ್ರಮನ ಏಪಲ್ದಲೆ ಕನೆ ಕಿನ್ಯ ಭಂಡಾರದ ಇಲ್ಲಾಡು ಐತಾರ ಕಾಂಡೆ ನಡಪಾಯಿರು. ಕಿನ್ಯ ಬೆಳರಿಂಗೆ ಶ್ರೀ ಮಹಾಮಾಯಿ ಮಾತೃಮಂಡಳಿ ವತಿರ್ದು 7ನೇ ವರ್ಷದ ಆಟಿದ ಕೂಟ ಲೇಸನು ಕಿನ್ಯ ಭಂಡಾರ ಇಲ್ಲ ವಟಾರಡು ಐತಾರ್ ನಡಪಾಯಿರು. ಮಂಜಾರಿ ಕಲ್ಕಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ದೈಹಿಕ ಶಿಕ್ಷಕಿಯರು ಶ್ರೀಮತಿ ಭಾರತಿ ತುಳರ್ ಬೆಳಗಾದು ಲೇಸನು ಉದಿಪನ ಮಲ್ತೇರು. ತಂಕ್ಲೆ ಮಾತಾ ಪರ್ಬಗ್ಲ ಒಂಜೊಂಜಿ ವಿಶೇಷತೆ ಉಂಡು. ತಂಕ್ಲೆ ಹಿರಿಯರು ಒವ್ವೆ ಬೇಲೆ ಮಲ್ತಂಡಲ ಅವಿತ ಪಿರವುಡು ವೈಜ್ಞಾನಿಕ ಕಾರಣ ಒಪ್ಪುಂಡು. ಅವೇನು ಒರಿಪಾವನ ಬೇಲೆ ನಮ್ಮರ್ದು ಆವಡು ಪಂಡದ ಶ್ರೀಮತಿ ಭಾರತಿ ಉದಿಪನದ ಪಾತೆರ ಪಂಡೇರು. ಈ ಎಂಕ್ಲೆನ ತುಳುನಾಡದ ಸಂಸ್ಕೃತಿ ಭಾರಿ ವಿಶೇಷ ಆಯಿನವು. ಐಟ್ ಒಂಜಿ ಈ ಆಟಿದ ಕೂಟ ಪನ್ಪುನಲ ಒಂಜಿ ವಿಶೇಷತೆ. ಶ್ರೀ ಮಹಾಮಾಯಿ ಮಾತೃ ಮಂಡಳಿ ಬೆಳರಿಂಗೆ ಕಿನ್ಯ ಮುಕ್ಲು ಒಂಜಿ ಆಟಿದ ಕೂಟ ಪನ್ಪಿನ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಲ್ತದೇರು. ಐಟು ಒಂಜಿ ಭಾಗಿ ಆಯರೆ ಎಂಕೊಂಜಿ ಅವಕಾಶ ಎಲ್ಲ ಕೊರ್ತೀರು. ಐಕೋಸ್ಕರ ಯಾನು ಈ ಸಂಘಟನೆದ ಪೂರಾ ಸದಸ್ಯರೆಗ್ಲ ಸೊಲ್ಮೆ ಸಂದ ಒಂದುಲ್ಲೆ ಮೂಲು ನಮೂನೆ ನಮೂನೆದ ಪರ್ಬ ಎಂಕ್ಲಿನ ತುಳುನಾಡು ಪಂಡ ಅಂಜನೆ ಭಾರಿ ವಿಶೇಷತೆ ಇತ್ತಿನವು. ಮೂಲು ನಮೂನೆ ನಮೂನೆದ ಪರ್ಬ ಒಂದುಂಡು. ಒಂಜೊಂಜಿ ಪರ್ಬಗ್ಲ ಒಂಜೊಂಜಿ ವಿಶೇಷತೆ ಉಂಡು. ಅಂಜನೆ ಎಂಕ್ಲಿನ ಪಿರಾಕದಕ್ಲೆ ಹಿರಿಯರು ಒಂಜೊಂಜಿ ಎಂಚಿನ ಆಚರಣೆ ಮಲ್ತದಿಟ್ಟು ಇತ್ತುಂಡಲ ಐಕ್ ಒಂಜಿ ವೈಜ್ಞಾನಿಕ ಕಾರಣ ಉಪ್ಪುಂಡೆ. ಅವೇನು ಎಂಕ್ಲಿನ ದುಂಬದ ಜೋಕ್ಲೆಗ್ ತೆರಿಪಾದು ಕೊರ್ಪುನಂಚಿನ ಬೇಲೆ ಮಲ್ಪೋಡು. ಅಂಚಿನ ಒಂಜಿ ಎಡ್ಡೆ ಬೇಲೆನು ಈ ಸಂಘಟನೆದಕ್ಲು ಮಲ್ತದೇರು. ಅಕ್ಲೆಗ್ ದೇವರು ನನ್ನ ದುಂಬುಗಲ ಇಂಚಿನ ಪೂರ ಆಚರಣೆನು ಮಲ್ಪುನಂಚಿನ ಒಂಜಿ ಶಕ್ತಿ ಕೊರಡು ಮಲ್ಪುನ ಬೊಕ ಒರಿಪ ಅವೇನು ಒರಿಪಾದು ಪೋಯರೆ ಬೊಕ ಅವನು ಬೆಲಸಾವಂದು ಪೋಪಿನಂಚಿನ ಶಕ್ತಿ ಕೊರಡು ಪಂಡು ಯಾನು ಪೂರ ದೇವರೆಡ ನಟ್ಟನ್ವಿ. ಕಿನ್ಯ ಬೆಳರಿಂಗೆ ಮಲರಾಯ ಧೂಮಾವತಿ ಬಂಟ ದೈವಲೆದ ಭಂಡಾರ ಇಲ್ಲದ ಆಡಳಿತ ಮೊಕ್ತೇಸರಿರು ಶ್ರೀ ಬಾಬು ಶಾಸ್ತಾ ಕಿನ್ಯ ಗುರ್ಕಾರ್ನ ವಹಿಸಿದು ಆಟಿ ತಿಂಗೊಲ್ ಪಂಡ ದುಂಬು ಒಂಜಿ ಬಂಗದ ಕಾಲ ಆಂಡ ಇನಿ ಅವೆನು ನೆಂಪು ಮಲ್ಪನ ಬೇಲೆನು ಮಲ್ತೊಂದುಲ್ಲ ಪಂಡದು ಆಟಿ ತಿಂಗೊಲ್ದ ಬಗೆಟು ಪೊಲವು ಕೊರಿಯರು. ತಜಂಕ ತಪ್ಪು ಅತ್ತನ ತೇವುದ ಕಜಿಪು ಅತ್ತನ ಪೆಳತರಿ ಅತ್ತನ ಈ ನಮ್ಮ ನುರ್ಗೆ ಎಂದು ಪೂರ ತಿಕ್ಕಂದು ಇನ್ನಿತ್ತ ದಿನೊಟ್ಟು ಮಾತ್ರಲ್ಲ ಉಂಡು ಮುಲ್ಪ ಸುಮಾರು ಒಂಜಿ 40 ಬಗೆ ಇನ್ನಿತ್ತ ದಿನೊಟ್ಟು ಕಜಿಪು ಅಂಚಿನ ಅಡ್ಡೆ ಅಂಚಿನ ಪ್ರತಿ ಒಂಜಿ ವಸ್ತುಲ್ಲ ಇನಿ ನಮ್ಮ ಮೂಲುಂಡು ತಿನ್ನೇರಿ ಜಿಂದಲ ಮೂಲು ನಂಗೆ ತುಯ್ಯರೆ ಉಂಡು ಪನ್ಪುನಂಗೆ ನಮ್ಮ ಸಂತೋಷ ಪಡೆಯೋಡು ಅಂಡ ಇನ್ನಿತ ಈ ಕಾರ್ಯಕ್ರಮಡು ನಮ್ಮ ಹೆಚ್ಚ ಪಾತಿರು ದೇವಣ್ಣ ಪಾತಿರ್ನ ಕಡಿಮೆ ಅಂಚೆ ಅದು ಪುನಃ ಮಾತಿರ್ಲ ಪಾತಿರಿಯರು ನಮ್ಮ ಪನ್ನೇನೆ ಬಿರೋರ ಪನೋಡು ಅಂಚೆ ಅದು ಪುನಃ ಹೆಚ್ಚ ನಮ್ಮ ಪಾತಿರುಜ ನಮಾತು ಈ ಸಂಸ್ಥೆ ಬುಳೆವಡು ಅಕ್ಕ ಪಂಡ್ಲಕ್ಕನೆ ನಮ್ಮ ನನ್ನೋರೇನು ಬುಲೆ ಪೋವಡು ಬಾರಿ ಪೊರ್ಲುದ ಪಾತ್ರ ಪಂಡೇರು ನಮ್ಮ ಮಾತ್ರ ಬುಲೆ ಪುನತ್ತೆ ನಮ್ಮ ಒಟ್ಟಿಗೆ ಇತ್ತನಕ್ಲೆ ನಮ್ಮ ಮಕ್ಕಳೇನು ಬುಲೆ ಪೋವಡು ಇನ್ನು ಬುಲೆ ಪಂಡ ಮಾತ್ರ ಈ ಸಂಸ್ಥೆ ದುಂಬು ಪೈರ ಸಾಧ್ಯ ಉಂಡು ಅಂಚೆ ಅದು ಪುನಃ ನಮ್ಮ ಮಾತಿರ್ಲ ಕೆಲಸ ಮಲ್ತದೆ ಇನಿ ಬಂಗ ಬರ್ಪುನ ಊರಿ ಪುದರ್ ಬಡಿಪಿನ ಊರಿ ಇಂದು ಆಯರೆ ಬಳ್ಳಿ ಅಂಚೆ ಅದು ಪುನಃ ಮಾತಿರ್ಲ ನಮ್ಮ ಒಟ್ಟಿಗೆ ಇರ್ತದೆ ಕೆಲಸ ಮಲ್ತೊಂದು ನನಾತು ಈ ಸಂಸ್ಥೆ ಬುಳೆವಡಿ ಮಾತೃ ಮಾಮಯಿ ಮಿತ್ರ ಮಂಡಳಿ ನನಾತ್ ಬೆಲಗಡು ಮಾಮಯಿ ಪಂಡ ಕೆಲವರಿಗೆ ಪುದರ್ ಎಂಚಿನ ಪಂಡದು ಕೆಲವರಿಗೆ ಗೊತ್ತುಜಿ ಮಾಮಯಿಲ ಒಂಜೆ ಮಲರಾಯಿಲ ಒಂಜೆ. ಈ ಪೊರ್ತು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರು ಶ್ರೀ ಕೃಷ್ಣಪ್ಪ ಕನಕ ಮುಗೇರ್ರೆಗೂ ಮಾನಾದಿಗೆ ಸಂದಾಯರು.
ಕಾರೇಕಳ ನ್ಯೂ ಪಟ್ಪು ಸರ್ಕಾರಿ ಪ್ರೌಢಶಾಲೆದ ದೈಹಿಕ ಶಿಕ್ಷಕಿಯರು ಶ್ರೀಮತಿ ಸುರೇಖಾ ಹರೀಶ್ ಪೂಜಾರಿ ಕೊಣಾಜೆ, ಜಯಂತಿ ಎಂ ಪೂಜಾರಿ, ಕಮಲಾಕ್ಷ ಕಿನ್ಯ ಬೆಳರಿಂಗೆ ಮಹಾಮಾಯಿ ಮಿತ್ರಮಂಡಲ ಅಧ್ಯಕ್ಷರು ನಾರಾಯಣ್ ಪೂಜಾರಿ, ಶ್ರೀ ಮಹಾಮಾಯಿ ಮಾತೃಮಂಡಳಿ ಅಧ್ಯಕ್ಷರು ಆಶಾಲತಾ, ಆನಂದ ಕಿನ್ಯ, ಸಂಕೇಶ ಇಂಚಿತ್ತಿ ಪ್ರಮುಖರು ಲೇಸುಗತಿಗಿಡಿತ್ತೊಂದು ಕಾರ್ಯಕ್ರಮಗೂ ಶುಭ ಹಾರೈಸಿರು. ರಕ್ಷಿತಾ, ಜಯಲಕ್ಷ್ಮಿ ಪ್ರಾರ್ಥನೆ ಪಂಡೇರು. ಸುಜಾತಾ ಭಂಡಾರಮನೆ ಸಭೆ ನಿಂತ್ಕೊಂಡಿರು. ಭವ್ಯ, ಜಗದೀಶ್ ಕಿನ್ಯ ಬೆಡರಿಂಗೆ ವರದಿ ಓದಿರು. ರವಿಚಂದ್ರ ಕಿನ್ಯ ಬೊಕ್ಕ ಸತೀಶ್ ಭಂಡಾರಮನೆ ಸಭೆ ಸ್ಥಾರಿಕೆ ಮಲ್ತೇರು. ಜಯಲಕ್ಷ್ಮಿ ಕಿನ್ಯ ಸೊಲ್ಮೆ ಸಂದಾಯರು. ಲೇಸಡು ಆಟಿದ ಬಗೆ ಬಗೆತ ತಿಂಡಿ ತೆನಸ್ಲೇನು ಬಳಸಿರು. ಸುದ್ದಿಗೊಂಜಲಿಗೆ ಸ್ವಾಗತ. ಯಕ್ಷ ಅಭಿಮಾನಿ ಬಳಗ ತೊಕ್ಕೋಟು ಇಂದೆತ ಉದಿಪನ ಲೇಸು ಅಂಚನೆ ಹಿರಿಯ ಯಕ್ಷ ಸಾಧಕರಿಗೆ ಸಮ್ಮಾನ ಸಭೆ ಲೇಸು ಕೊಲ್ಯ ಕುಲಾಲ ಭವನಡು ಐತಾರ ಬಯ್ಯಾಗ ನಡೆತನು. ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮದ ಉದ್ದೇಶಡು ಸಮಾನ ಮನಸ್ಕರು ಸೇರೊಂದು ಯಕ್ಷ ಅಭಿಮಾನಿ ಒಳಗ ತೊಕ್ಕೋಟು ಸಂಘಟನೆಯನ್ನು ಪುಟ್ಟು ಪಾರ್ದಿತ್ತದು. ಇಂದಿತ ಮಾರ್ಗದರ್ಶಕರು ಸನ್ಮಾನ್ಯ ಸ್ಪೀಕರ್ ಯುಟಿ ಖಾದರ್ ತುಡರ್ ಬೆಳಗಾದ ಇಂದೇನು ಉದಿಪನ ಮಲ್ತೇರು. ಚಂದ್ರಿಕರ ಇದೆ ಮಲ್ತದ ವೇದಿಕೆ ಬರಲು ಬ್ಲಾಕ್ದ ಮಹಿಳಾ ಗುರುಕಾರ್ದಿ ಇಂಚಿತ್ತಿನ ಸಂಘಟನೆలో ಈ ನೀತಿಂಚ ಅಗತ್ಯ. ದಕ್ಷಿಣ ಕನ್ನಡ ಅತ್ತಂಡ ನಮ್ಮ ಕರಾವಳಿ ಭಾಗದ ಯಕ್ಷಗಾನ ತಾಳಮದಡದಂಚಿನ ಕಲೆಕ್ಲಿನ ಸಂಘಟಿಸಾದ ಅವಕ್ಕೆ ಪ್ರೋತ್ಸಾಹ ಕೊರ್ಪಿನವೇ ಅತ್ತಂದೆ ನಮ್ಮ ಕಲಾ ಪರಂಪರೆಯನ್ನು ದುಂಬುದ ಪೀಳಿಗೆಗೆ ತೆರಿಪಾವನ ಬೇಲೆ ಆವಡು ವರ್ಷಗೊರ ಆಂಡಲ ಮಲ್ಲ ಕಾರ್ಯಕ್ರಮನು ಸಂಘಟಿಸಾವನ ಬೇಲೆ ಆವಡು ಪಡೆದು ದಿನೇಶ್ ರೈ ಬೊಕ್ಕ ಸಮಿತ್ ದಕ್ಲೆಗೆ ಅಭಿನಂದನೆ ಸಂದಾಯರು. ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ದಿನೇಶ್ ರೈಯನ್ನು ಮತ್ತು ಅವರ ಸಮಿತಿಯವರನ್ನು ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮೊನ್ನೆ ಕೆಲ 10-15 ದಿವಸಗಳಿಂದ ಫೋನ್ ಮಾಡಿ ನಾವು ಈ ರೀತಿ ಕಾರ್ಯಕ್ರಮ ಮಾಡಿದರೆ ಹೇಗೆ ಅಂತ ಕೇಳಿದರು. ನಾನು ಕೂಡ ಭಾಳಷ್ಟು ಗಡಿಬಿಡಿಯಲ್ಲಿದ್ದೆ. ಆಯಿತು ಮಾಡಿ ಅಂತ ಹೇಳಿದ್ದೆ. ಯಾಕೆಂದರೆ ನನಗೆ 100 ಫೋನ್ ಬರ್ತದೆ, ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿ ನಾನು ಆಯಿತು ಮಾಡಿ ಅಂತ ಹೇಳ್ತೇನೆ. ಮತ್ತು ಅವರವರಷ್ಟಕ್ಕೆ ನಾನು ನನ್ನಷ್ಟಕ್ಕೆ ಯಾರು ಮಾಡೋದೇನು ಕಾಣೋದಿಲ್ಲ. ಅದು ಇವತ್ತು ನನಗೆ ಬಂದಾಗ ಹೇಳ್ತಾರೆ ಇದು ಇವತ್ತು ಆಲ್ರೆಡಿ ನನ್ನ ತಮ್ಮನೇ ಹೇಳಿದ್ದು ಕುಲಾಲ್ ಬಂದು ಮಾಡಿದರೆ ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತೇಳಿ ನನಗೆ ಮತ್ತು ಈ ಗಡಿಬಿಡಿಯಲ್ಲ ನನಗೆ ಈ ವಿಷಯ ಮರ್ತೋಗಿದೆ. ಇವತ್ತು ಬಂದಾಗ ಹೇಳ್ತಾರೆ ದಿನೇಶ್ ರೈ ಅವರು ತಾಳಮದ್ದಲೆಯ ಪ್ರೋಗ್ರಾಮನ್ನು ಹಮ್ಮಿಕೊಂಡು ನನಗೆ ಖುಷಿ ಆಯಿತು. ಏನು ಅವ್ರು ಹೇಳಿದ್ದಾರೆ, ನಾನೇ ಅದು ತಮಾಷೆಯಾಗಿ ತಗೊಂಡಿದ್ದೇನೆ, ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ದಿನೇಶ್ ರೈ ಮಾಡಿದ್ದಾರೆ. ನನಗೆ ಬಹುಶಃ ಮತ್ತೆ ಫ್ಲೈಟ್ ಇದ್ದರೂ ಕೂಡ ಇಲ್ಲಿ ಬಂದು ಹೋಗಲೇಬೇಕಂತ ಹೇಳಿ ಒಂದು ಅವಕಾಶ ನಾನು ಪಡ್ಕೊಂಡಿದ್ದೇನೆ. ನಾನು ಬಹುಶಃ ದಿನೇಶ್ ರೈ ಅವರನ್ನು ಸಮಿತಿಯ ಸರ್ವ ಸದಸ್ಯರನ್ನು ಮತ್ತೆಲ್ಲ ಕಾಂಗ್ರೆಸ್ ಅಧ್ಯಕ್ಷ ಸದಸ್ಯರು ಹೇಳಲಿಕ್ಕೆ ನಾನು ಬಯಸುವಂಥದ್ದು. ಇಂಥ ಸಂಘಟನೆ ನಮಗೆ ಇವತ್ತು ಅತಿ ಅಗತ್ಯ ಆಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ನಮ್ಮ ತಾಳಮದ್ದಲೆ ಅಂತ ನಮ್ಮ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಪರಂಪರೆಯ ಸಂಸ್ಕೃತಿಯನ್ನು ಜೀವಂತವಾಗಿ ಉಳಿಸೋದು ಮಾತ್ರ ಅಲ್ಲ, ಅದನ್ನು ಭವಿಷ್ಯದ ಪೀಳಿಗೆಗೆ ಪರಿಚಯ ಮಾಡುವಂಥ ಕಾರ್ಯಕ್ರಮ ಕೂಡ ಇದು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಹಿರಿಯ ಯಕ್ಷಗಾನ ಕಲಾವಿದರು
ಪುಗರ್ತದ ಭಾಗವತರು ನಾರಾಯಣ ಶಬರಾಯ, ತಾಳಮದ್ದಳೆ ಅರ್ಥಧಾರಿಲು ಜಬ್ಬಾರ್ ಸಮೋ ಸಂಪಾಜೆ, ಸುಣ್ಣಂಬಳ ವಿಶ್ವೇಶ್ವರ ಭಟ್, ವಿದ್ಯಾಧರ್ ಶೆಟ್ಟಿ ಪೊಸಕುರಲ್, ಯಕ್ಷಗಾನ ಅಕಾಡೆಮಿ ಸದಸ್ಯರು ಕೃಷ್ಣಪ್ಪ ಕಿನ್ಯ ಮೊಕ್ಲೆಗ್ ಈ ಪೊರ್ತು ಮಾನಾದಿಗೆ ಮಲ್ತೇರು. ಈ ಸನ್ಮಾನ ಕಾರ್ಯಕ್ರಮ ನಡೆದಿದ್ದು ಬಂಧುಗಳೇ. ಐವರು ಸಾಧಕರಿಗೆ ಈ ಸನ್ಮಾನ ಸಮಾರಂಭ ಬಂಧುಗಳೇ. ಅಂಚನೆ ಮೂಡ ಅಧ್ಯಕ್ಷರಾದ ಅಧಿಕಾರ ವಹಿಸೊಂಡಿನ ಸದಾಶಿವ ಉಳ್ಳಾಲ್, ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಅಧಿಕಾರ ವಹಿಸೊಂಡಿನ ಶ್ರೀಮತಿ ಮಮತಾ ಗಟ್ಟಿ, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾದ ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಆಡಳಿತ ಮೊಕ್ತೇಸರರಾದ ಅಧಿಕಾರ ವಹಿಸೊಂಡಿನ ಸುರೇಶ್ ಭಟ್ನಗರ, ಧಾರ್ಮಿಕ ಮುಂದಾಳುವಾದ ಸಾಮಾಜಿಕ ಸೇವೆ ಸಂದಾವೊಂದುಪ್ಪುನ ಉದ್ಯಮಿ ಪ್ರಕಾಶ್ ಕುಂಪಲ ಮೊಕ್ಲೆಗ್ಲ ಮಾನಾದಿಗೆ ಮಲ್ತೇರು. ವಕೀಲರಾದ ಮಂಡಲ ಪಂಚಾಯತ್ ಬತ್ತಿನ ಭಗವಂತ ಬ್ಯಾಂಕ್ದ ಅಧ್ಯಕ್ಷರಾದ SCDCC ಬ್ಯಾಂಕ್ದ ನಿರ್ದೇಶಕರಾದ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಊರಿಯದ ಮುಕ್ತೇಸರರಾದ ಉಳ್ಳಾಲ ಬ್ಲಾಕ್ದ ಮಾಜಿ ಅಧ್ಯಕ್ಷರಾದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದ KPCC ಸದಸ್ಯರಾದ ವಿವಿಧ ಸಂಘ ಸಂಸ್ಥೆಯ ಸೇವೆಯನ್ನು ಮಲ್ತೊಂದು ಇದರೊಟ್ಟಿಗೆ ಬೇರೆ ಸಂದೈನ ಸೇವೆಯನ್ನು ಪರಿಗಣಿಸಿದ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ನೆಚ್ಚಿನ ಗೌರವ ಸದಾಶಿವ ಉಳ್ಳಾಲ್ ಬೇರೆ ಜೋರದ ಕೈತಾಟ ಅಭಿನಂದನೆ ಸಂದೇಶ ತಮಲ್ಪಡು ಕುಡುಂಜಿ ನಮ್ಮ ಸುರೇಶ್ ಭಟ್ನಗರ ಶಕ್ತಿ ಭಾರತ ವ್ಯಾಯಾಮ ಶಾಲೆದ ಸಂಸ್ಥಾಪಕರಾಯ ನೆಚ್ಚಿನ ಶಿಕ್ಷಕರಾಯ ನೆಚ್ಚಿನ ದಿವಂಗತ ಶೇಖರ ಬಂಗೇರ ಬಕ ಶ್ರೀಮತಿ ಸುಶೀಲಾ ದಂಪತಿನ ಏಕೈಕ ಮಗಿಯಾದ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕ್ರೀಡಾ ಸೇವೆಡ್ ಮಲ್ಲ ಕೊಡುಗೈದಾನಿಯಾದ ಇದಕ್ಕೆ ಸಾಕ್ಷಿದಾದಂದ ಕೇಂದ್ರ ಬೇರೆ ಇಜ್ಜನಿ ನಂಚಿನ ಸಂಘನೆ ಬಾರಿ ಕಡಿಮೆ ಬಂದುಳೆ ಕರ್ನಾಟಕ ಸರ್ಕಾರದ ಧಾರ್ಮಿಕ ಪರಿಷತ್ನ ಗೌರವಾನ್ವಿತ ಸದಸ್ಯರಾದ ಆಯ್ಕೆಯಾದ ಆಯ್ತ ಒಟ್ಟಿಗೆ ಸಂಘಟಕರಾದ ಈ ಒಂದು ಬೆಂದಿ ನೀಡಿದ ಅವರ ಉಳ್ಳಾಲ ಕಾರ್ಮಿಕದ ಕ್ಷೇತ್ರ ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರರಾದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್ ಲೇಸ್ದ ಗುರ್ಕಾರ್ಮಣಿ ವಹಿಸಿದ ಯಕ್ಷ ಅಭಿಮಾನಿ ಬಳಗ ಎಡ್ಡೆಡ್ಡೆ ಕಲಾ ಕಾರ್ಯಕ್ರಮವನ್ನು ಸಂಘಟಿಸಾವಡು ಹಿರಿಯ ಕಲಾವಿದರನ್ನು ಗುರುತಿಸಾವಡು ಪಣದು ಹಾರೈಸಿರು. ಒಂದು 15 ದಿನ ದಿನೇಶ್ ರೈಕಲು ಈ ಕಾರ್ಯಕ್ರಮ ಪಾಡ್ಗ ಬಣ್ಣದು ಅಭಿಪ್ರಾಯ ಮಾಡ್ತಿದ್ದೇರು ಅಂಡ ನಮ್ಮ ಪ್ರಕಾಶನ್ ಉಪ್ಪುನಾಗ ಎಂಗ್ಲೆ ಊಲ ಪೋಡಿಗೆ ದಯಪಟ್ಟು ನಾರೊಂಜಿ ಎಂಗ್ಲಿಗೆ ಒಂಜಿ ಬೆನ್ನೆಲುಬು ಅರ್ನ ಗುರಿಕಾರ್ಮಿಂಡ ಅರ್ನ ಹಿಂದೆಟ್ಟು ದಿನೇಶನೆಲ್ಲ ಪ್ರಕಾಶನ್ 2 ಜನ ಸೇರಿದಾಗ ಮಸ್ತ್ ಧೈರ್ಯ ಬರ್ತೀನಿ ಎಂಗ್ಲೆ ಖಂಡಿತವಾದಲ್ಲ ಈ ಕಾರ್ಯಕ್ರಮ ಮಲ್ಪೊಲಿ ಬಣ್ಣದು ಅಂಡ ಒಂದೇ ದಿನೊಟ್ಟು ಆಯ್ತದ ಹತ್ರ ಮಸ್ತ್ ಜನ ಸೇರಿಸೋದು ಮಲ್ಪೆರಾಯಿಜಿ ಅಂಡ ಇತ್ತೆ ನಮ್ಮ ಶಾಸಕರು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸಭಾಧ್ಯಕ್ಷರಾದ ಯುಟಿಕ್ ಆದಾರಲ್ಲ ಐನು ಬರ್ಪಿ ವರ್ಷ ನಿರ್ದಲ ಜಾಸ್ತಿ ಗಡ್ದಡು ಮಾತ್ರೆಲ್ಲ ಸೇರಿಸೋದು ಮಲ್ಪಡೊಂದು ದಿನೇಶ್ ರೈಕಲ್ ಅಂತ ಪಂಡಿರ್ ನಮ್ಮಲ್ಲ ಮಾತಾ ಪಂಡಿರ್ ಅಂಜಾದ ಪುನಃ ಈ ಸರ್ತಿ ಒಂಚೂರು ಎಲ್ಲೆ ಮಟ್ಟನಲ್ಲ ಇಂಚಿನ ಒಂಜಿ ಕಾರ್ಯಕ್ರಮ ಪ್ರತಿ ವರ್ಷಲ ಮಲ್ಲ ಮಟ್ಟಡು ಮಾತ್ರ ತೆರಿಪಾದು ಮಾತ್ರೆಲ್ಲ ಮಾತ ಗ್ರಾಮದಲ್ಲ ಪಂಡದು ನಮ್ಮ ಮಲ್ಲ ಮಟ್ಟದ ಮಲ್ಪುಗ ಅಂತ ಪಣೊಂದು ಮಾತೆಲ್ಲ ಇದ್ದ ತಾಳಮದ್ದಳದ ಉಸ್ತಾಡುಲ್ಲರು. ಪರಿಸರದ ಪ್ರಮುಖರು ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆ, ಶ್ರೀಮತಿ ಸುರೇಖಾ ಚಂದ್ರಹಾಸ್, ಶ್ರೀಮತಿ ಚಂದ್ರಿಕಾ ರೈ, ಶ್ರೀಮತಿ ಚಂಚಲಾಕ್ಷಿ, ಶ್ರೀಮತಿ ರಜಿಯಾ ಇಬ್ರಾಹಿಂ, ಕೊಲ್ಯ ಕುಲಾಲ ಸಂಘದ ಅಧ್ಯಕ್ಷರು ಭಾಸ್ಕರ್ ಕುತ್ತಾರ್, ಪಿಯೂಷ್ ಮೊಂತೆರು, ಶ್ರೀಮತಿ ಸುಲೋಚನಾ ಇಂಚಿತ್ತಿ ಪ್ರಮುಖರು ಮಲ್ಲಬಿನಿರಾದ ಲೇಸ್ಟ್ ಪಾಲ್ಪಡೆದಿದ್ದರು. ಕುಮಾರಿ ವಂದಿತ ಪ್ರಾರ್ಥನೆ ಪಂಡೇರು. ಯಕ್ಷ ಅಭಿಮಾನಿ ಬಳಗದ ಸಂಚಾಲಕರು ದಿನೇಶ್ ರೈ ಉಳ್ಳಾಲಗುತ್ತು ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. ರೋಹಿತ್ ಉಳ್ಳಾಲ್ ಸಭೆ ಸ್ಟಾರ್ಗೆ ಮಲ್ತೇರು. ಸುದ್ದಿಗೊಂಜಲಿಗೆ ಸ್ವಾಗತ. ಕುಡ್ಲ ಮಂಡಲ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ, ಯುವ ಮೋರ್ಚಾ, ಮಹಿಳಾ ಮೋರ್ಚಾ, ಹಿಂದುಳಿದ ವರ್ಗಲದ ಮೋರ್ಚಾ, SC ಮೋರ್ಚಾ ಅಂಚನೆ ವಿಶ್ವ ಹಿಂದೂ ಪರಿಷತ್ ಕೋಣಾಜೆದ ಜಮದಗ್ನಿ ಘಟಕ ಶ್ರೀ ದುರ್ಗಾ ಫ್ರೆಂಡ್ಸ್ ಕೋಣಾಜೆ ನೆತ್ತ ಮಾತ ಒಟ್ಟು ಸೇರಿಗೆಡು ಕೋಣಾಜೆ ಕಲ್ಲಿಮಾರು ಬಾಕಿಮಾರು ಕಂಡಡು ಕೆಸರು ಕಂಡಡು ಒಂಜಿ ದಿನ ವಿಶೇಷ ಕಾರ್ಯಕ್ರಮನು ಐತಾರ ಇಡೀ ದಿನ ಅಟಣೆ ಮಲ್ತಿದ್ದೇರು. ಕುಡ್ಲ ಮಂಡಲ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ, ಯುವ ಮೋರ್ಚಾ, ಮಹಿಳಾ ಮೋರ್ಚಾ, ಹಿಂದುಳಿದ ವರ್ಗದ ಮೋರ್ಚಾ, SC ಮೋರ್ಚಾ ಬೊಕ್ಕ ಕೊಣಾಜೆ ವಿಶ್ವ ಹಿಂದೂ ಪರಿಷತ್ ಜಮದಗ್ನಿ ಘಟಕ ಶ್ರೀ ದುರ್ಗಾ ಫ್ರೆಂಡ್ಸ್ ಕೊಣಾಜೆದ ಒಟ್ಟು ಸೇರಿಗೆಡು ಪರಿಸರದ ಬೇತೆ ಬೇತೆ ಸಂಘಟನೆಲೆದ ಸಹಕಾರಡ್ ಕೊಣಾಜೆ ಕಲ್ಲಿಮಾರ್ ಬಾಕಿಮಾರ್ ಕಂಡಡು ಅಟಣೆ ಮಲ್ತಿನ ಕೆಸರಡೊಂಜಿ ದಿನ ವಿಶೇಷ ಕಾರ್ಯಕ್ರಮನು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ತುಡರ್ ಬೆಳಗಾದ ಉದಿಪನ ಮಲ್ತೇರು. ಇಂದೊಂಜಿ ವಿಶೇಷ ಕಾರ್ಯಕ್ರಮ
ಪಕ್ಷದ ಮಾತಾ ಮೋರ್ಚಲದ ಕಾರ್ಯಕರ್ತರನ್ನು ಸೇರಾ ಒಂದು ಒಂಜಾದು ಮಲ್ಪನ ಕಾರ್ಯಕ್ರಮ ದುಂಬುದ ದಿನಕ್ಲೆಡು ಜಿಲ್ಲಾ ಮಟ್ಟಡ್ಲ ಇಂಚಿನ ಕಾರ್ಯಕ್ರಮ ಮಲ್ಪನ ಯೋಜನೆ ಉಂಡು ಪಂಡದು ಸತೀಶ್ ಕುಂಪಲ ತೆರಿಪಾಯರು. ಜಿಲ್ಲೆಡ್ಲ ಈ ತರದ ಜಿಲ್ಲಾ ಮಟ್ಟದ ಎಂಗ್ಲು ಯುವ ಮೋರ್ಚಾದ ಅಧ್ಯಕ್ಷರು ನಂದನ್ ಮಲ್ಯರ್ನ ಅಂಚನೆ ಮಾತಾ ಮೋರ್ಚಾದ ಅಧ್ಯಕ್ಷರ್ಲ ಇಡೀ ಜಿಲ್ಲೆಡ್ ಅತ್ಯಂತ ಕ್ರಿಯಾಶೀಲವಾದ ಕೆಲಸ ಮಲ್ಪೇರು. ಇನ್ನು ನಮ್ಮ ಜಿಲ್ಲೆಡ್ಲ ಇಂಚಿತ್ತಿನ ಒಂದು ಕ್ರೀಡಾ ಸ್ಫೂರ್ತಿ ನಂಚಿನ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಲ್ಪಡ ಬಂದು ಸಂಕಲ್ಪ ನಮ್ಮ ಮಾತೇನಲ್ಲ ಮನಸ್ಸು ದುಮ್ಮದ ದಿನಕ್ಲೇಡ್ ಖಂಡಿತ ಕಾರ್ಯಕರ್ತ ಮಲ್ಪ ನಂಚಿನ ಕೆಲಸ ಖಂಡಿತ ಮಲ್ಪ. ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ನಿವೃತ್ತ ಮುಖ್ಯೋಪಾಧ್ಯಾಯರು ರವೀಂದ್ರ ರೈ ಕಲ್ಲಿಮಾರ್ರೆಗ್ ಈ ಪೊರ್ತು ಪಕ್ಷದ ವತಿರ್ದು ಮಹಿಳಾ ಮೋರ್ಚಾ ವತಿರ್ದು ಗುರುವಂದನೆ ಸಂದಾಯರು. ರಾಮಚಂದ್ರನ ಗೌರವಾನ್ವಿತರನ್ನು ಶಾಲು ಸನ್ಮಾನವನ್ನು ಪಡು ಬಲೆ 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 ದೂರ ಅಂತೇರಿಜ್ಜಿ ಬಲೆ. ಮಣ್ಣು ಮರ್ದಲ ಆದುಂಡು ಅಂಚಾದು ಇಂಚಿತ್ತಿ ಕೆಸರಡು ಗೊಬ್ಬುನವು ಆರೋಗ್ಯಗ್ಲ ಎಡ್ಡೆ. ನಮ್ಮ ಹಿರಿಯಕ್ಲು ಆಟಿ ತಿಂಗೊಳ್ಡು ಕೆಲವೊಂಜಿ ತಿಂಡಿ ತೆನಸ್ಲೇನು ಆರೋಗ್ಯದ ದೃಷ್ಟಿರ್ದು ತಿನಿಯರ ತೋಜಾದ ಕೊಡ್ತೇರು. ನಮ್ಮ ಕುಸಿಟಿ ಇತ್ತೊಂದು ನನೊರಿಯನ್ನು ಕುಸಿಟು ಉಪ್ಪುಲಕ ಮಲ್ಪನವು ನಮ್ಮ ಧರ್ಮದ ತಿರ್ಲು ಪಂಡದು ರವೀಂದ್ರ ರೈ ಕಲ್ಲಿಮಾರ್ ತೆರಿಪಾಯರು. ಮಣ್ಣ ಹಾಳಾದುಪ್ಪು ಅಂತಂದ್ರೆ ಈಜಿನ ಮಣ್ಣೆ ಮರ್ದಾದುಪ್ಪುಡು ಅಂಚಿತ್ತಿ ಈ ಕೆಸರದ ಕಂಡು ನಮ್ಮ ಗೊಬ್ಬುನ ಈ ಒಂಜಿ ವಿಚಾರಲ ಬಾರಿ ಎಡ್ಡೆ ಐತೊಟ್ಟಿಗೆ ಆಟಿದ ತಿಂಗಳು ಒಂಜಾತಿ ಎಡ್ಡೆ ತೆನಸು ನಮ್ಮ ತಿನ್ನೋಡು ಮಂಡ ನಮ್ಮ ಹಿರಿಯಕ್ಲೆ ಒಂಜಾತಿ ಎಡ್ಡೆ ತೆನಸು ನಮ್ಗೆ ತೊಜ್ಬಾದು ಕೊಡ್ತೀರಿ. ಆ ತೆನಸು ನಮ್ಮ ತಿನ್ಪುಣಂಚಿನ ಒಂಜಿ ಒಂಜಿ ಕೆಲಸ ನಮ್ಮ ಈ ಸಂದರ್ಭಡು ಮಲ್ಪಡು ಅಂಚನೆ ತಾನೂ ಸಂತೋಷ ಪಡುವುದು, ಇತರರಿಗೆ ಸಂತೋಷ ಕೊಡುವುದು ಇಂದು ಧರ್ಮದ ಒಂದು ದಿವ್ಯವಾಯಿನ ಸಂದೇಶ. ಇಂಚಿಂತೆ ಎಡ್ಡೆ ಸಂದೇಶನು ನಿಖಿಲ ಮಾತ ಕೂಡ್ದು ಸಮಾಜಗೂ ರವಾನಿಸಂದುಳ್ಳರಿ ನಿಖಿಲ ಮಾತ ಇಂಚಿಂತೆ ಎಡ್ಡೆ ಕೆಲಸನು ಮಲ್ಪೊಂದುಪ್ಪುನ ಮಾತ ಭಾರತೀಯ ಜನತಾ ಪಕ್ಷ ಮಾತಾ ಮೋಕ್ಷದ ಮಾತಾ ಸಂಘಟನೆಯ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳ ಧನ್ಯವಾದ ಸಲ್ಲಿಸೋದನ್ನು ದೊಡ್ಡ ಮಾತನಾಡುತ್ತವೆ. ಬಿಜೆಪಿ ಹಿರಿಯ ಮುಖಂಡರು ಚಂದ್ರಶೇಖರ್ ಒಚ್ಚಿಲ್ ತಾರಾಯಾಕದು ಕೆಸರಡೊಂಜಿ ದಿನದ ಗೊಬ್ಬುಗು ಚಾಲನೆ ಕೊಡ್ದು ಎಡಬೇಕೆರು. ಇನಿ ಬಾಕಿತನ ಬಿಡುವು ನಂಚಿನ ಕಾಲಡು ನಮ್ಮ ಕುಟುಂಬದ ದೈವಾವಡು ನಮ್ಮ ಊರದ ದೈವಲೇನು ಆರಾಧನೆ ಮಲ್ತೊಂದು ನಮ್ಮ ಸಂಸ್ಕೃತಿನ ನಮ್ಮ ಪರಂಪರೆಯನ್ನು ಒರಿಪು ನಂಚಿನ ಕಾರ್ಯನು ಇನಿ ಧಾರ್ಮಿಕವಾದ ಸಾಮಾಜಿಕವಾದ ಮಲ್ತೊಂದು ಇತ್ತನಂಚಿನ ಕಾಲಘಟ್ಟದ ನೇನು ಇನಿ ನಮ್ಮ ಈ ಭಾರತೀಯ ಜನತಾ ಪಾರ್ಟಿ ನೆನಪು ಮಲ್ತೊಂದು ಇನಿ ಐನು ಮಾತೆರಗಳ ಒಂದು ಎಡ್ಡೆ ಸಂದೇಶನ ಮಾಸ್ಟರ್ ಪನ್ಲೆಕ್ಕನೆ ಕುರುಪುನಂಚಿನ ಕೆಲಸನ ಇನಿ ಮಲ್ತನವು ನಮ್ಮ ಭಾರತ ದೇಶದ ಈ ಸಂಸ್ಕೃತಿನ ಒರಿಪುನ ಒಂದು ಭಾಗ ಅಂತ ಪನಿಯರೆ ಇನಿ ಸಂತೋಷ ಆ ಒಂದುಂಡು. ಬಿಜೆಪಿದ ಹಿರಿಯ ಮುಖಂಡರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಪಕ್ಷದ ಪ್ರಮುಖರು ಯಶವಂತ್ ದೇರಾಜೆ, ನಂದನ್ ಮಲ್ಯ, ಮಾಧವಿ ಉಳ್ಳಾಲ್, ಸಂಜೀವ ಶೆಟ್ಟಿ ಅಮ್ಲಮಗರು, ಜಿತೇಂದ್ರ ಶೆಟ್ಟಿ, ಜೀವನ್ ತೊಕ್ಕೋಟು, ನರ್ಸುಗೌಡ್ರು, ಪದ್ಮನಾಭ ಗಟ್ಟಿ, ಅಶೋಕ್, ಹರಿಶ್ಚಂದ್ರ ಶೆಟ್ಟಿಗಾರ್, ಸಪ್ನಾ, ಸುಚಿತ್ರ, ಶ್ರೀನಿವಾಸ್ ಶೆಟ್ಟಿ ಅಸಯಗೋಳಿ, ರಾಜೀವಿ, ಶಶಿಕಲಾ ಆನಂದ್, ಪ್ರಕಾಶ್, ಶೇಖರ್ ಕೊಪ್ಪಲ, ಹರಿಯಪ್ಪ ಸಾಲ್ಯಾನ್, ಸತೀಶ್ ಪೂಜಾರಿ, ಸುರೇಶ್ ಶೆಟ್ಟಿ, ಗಣೇಶ್ ಕಾಪಿಕಾಡ್, ಮಂಜುಳಾ ರಾವ್, ಸುಜಿತ್ ಮಾಡೂರು ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಲಿಸ್ಟ್ ಪಾಲ್ಪಡೆದಿದ್ದರು. ಪರಿಸರದ ಸಂಘಟನೆದ ಪ್ರಮುಖರು ಅಶೋಕ್ ಶೆಟ್ಟಿ, ಚಿತ್ತರಂಜನ್ ಆಚಾರ್ಯ, ಪ್ರಕಾಶ್ ಕಲ್ಕಾರ್, ರಾಮಚಂದ್ರ ಗಟ್ಟಿ, ವರದರಾಜ್, ಶರತ್, ಪ್ರತಾಪ್, ರಾಜೇಶ್ ಶೆಟ್ಟಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲ್ಗೆಡಿದ್ದರು. ವನಿತಾ ಅಸೇಗೋಳಿ ಪ್ರಾರ್ಥನೆ ಪಂಡೆರು. ಕುಡ್ಲ ಮಂಡಲ ಯುವ ಮೋರ್ಚಾ ಅಧ್ಯಕ್ಷರು ಮುರಳಿ ಕೊಣಾಜೆ ಎತ್ಕೊಂಡರು. ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಪೂರ್ಣಿಮಾ ಶೆಟ್ಟಿ ಪ್ರಾಸ್ತಾವಿಕ ಪಾತೆರ ಪಂಡೆರು. ಪದ್ಮನಾಭ ಗಟ್ಟಿ, ಸುಮಲತಾ ಸಭೆ ಸ್ಥಾರಿಕೆ ಮಲ್ತೆರು. ಸಭೆಲೆಸಿರ್ದು ಬೊಕ್ಕ ಕೆಸರಡೊಂಜಿ ದಿನತ ತೆಲಿಕೆ ನಲಿಕೆದ ಗೊಬ್ಬುಲು ಕೆಸರ್ ಕಂಡಡ್ ನಡತರು. ಮಾತಿರ್ಲ ಜೋರಾದ ತಾಟಿ ಬೊಟ್ಟ ಖುಷಿ ಕೊರಡು ಜೋಕ್ಲಿಗೆ ಸರ್ತ ಒಂದಿಲೆ ಸರ್ತ ಲೈನ್ 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 ಸರ್ತ ಆಮೇಲೆ ಎಸ್ ರೆಡಿ ಆಂಜೋಕಲ್ ಬಂತಂದಿಲ್ಲ ರಾಜಕುಲ್ದ
ಮೋರ್ಚಾ ಕಾರ್ಯದರ್ಶಿ ಪ್ರವೀಣ್ ಆತ್ಮೀಯವಾದ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಮತ್ತು ನಮ್ಮ ಮಂಡಲದ ಶ್ರೀ ದಿನೇಶ್ ಇವರಿಗೆ ನಮ್ಮ ಪೂರ್ವ ಮೋರ್ಚಾದ ಪರವಾಗಿ ಸ್ವಾಗತ ಮತ್ತು ರೆಡಿ ಆಗ್ತಾರೆ ಅವಳು ಮಿದಿಲ್ಗೆ ಬಲಿಕೊಡು ಪುಣಿಗೆ ಕಾರ್ಗೊರಡಿಗೆ ಆತಿ 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 ಅಡಿಬೇಡ ಪರಿಸರದ ಹಿರಿಯರು ಶ್ರೀಮತಿ ಮುತ್ತಕ್ಕನ ಪಾರ್ದನ ಕಾರ್ಯಕ್ರಮಗೂ ವಿಶೇಷ ಮೆರುಗು ಕೊರಂಡು ಅವಿರ್ದು ಬೊಕ್ಕ ಡಿಜೆದ ಪದ್ಯಲಿಗು ನಲಿಕೆ ಕೆಸರ್ ಕಂಡಡು ಗೊಬ್ಬುಲ್ ನಡತಂಡು ಮೋಕೆದ ವೀಕ್ಷಕ ಬಂಧುಲೆ ಇಡೆಗು ಪೊಸಕೊಡಲ್ದ ಇನಿತ ಸುದ್ದಿಗೊಂಚಿಲ್ಲ ಮುಗಿತೊಂದುಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಏಪಲತು ಒಂದು ಪ್ಲೇ ಪೊಸಕೊರಲ್ 24x7